ಚಾರ್ಮಾಡಿ ಗ್ರಾಮ ಪಂಚಾಯತ್ನ ಚಿಬಿದ್ರೆ ಗ್ರಾಮದ 10 ಮನೆಗಳಿಗೆ ಒಂದು ಸಮಸ್ಯೆ ಇದೆ. ಅದು ನೊಣಗಳ ಸಮಸ್ಯೆ. ಸಾವಿರಾರು ಸಂಖ್ಯೆಯಲ್ಲಿ ನೊಣಗಳು ಇಲ್ಲಿ ಸಮಸ್ಯೆ ಕೊಡ್ತಾ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅದರ ಹಿಂಸೆ ನಮಗೆ ತಡೆಕಾಗ್ತಿರೋದು ಪ್ರತಿಯೊಬ್ಬ ಮನೆಯವರು ಹೇಳ್ತಾ ಇರ್ಬೋದು. ಈಗ ನಾವೀಗ ಚಿಬಿದ್ರೆ ಗ್ರಾಮದ ಕೊಂಗಡ್ಡ ಪರಿಸರದಲ್ಲಿ ಇದ್ದೀವಿ. ನಾವು ಇಲ್ಲಿಗೆ ಒಂದು ಮನೆ ಮುಂದೆ ಇದ್ದೀವಿ. ಇಲ್ಲೂ ಅಷ್ಟೇ, ಮನೆ ಒಳಗಡೆ ಹೋಗಾಗ ನೂರಾರು ನೊಣಗಳು ಇಲ್ಲಿ ಇರುವಂಥದ್ದು. ಅಡುಗೆ ಕೋಣೆಯಲ್ಲಂತೂ ಪ್ರತಿಯೊಂದು ಪಾತ್ರೆಯನ್ನು ಎಲ್ಲ ಪಾತ್ರೆ ಪಗಡೆಯನ್ನು ಮುಚ್ಚಿದ್ದಾರೆ ಬಟ್ಟೆಯ ಮೂಲಕ. ಯಾಕಂತ ಹೇಳಿದ್ರೆ ಆ ನೊಣಗಳು ಅಷ್ಟು ಕಾಟ ಕೊಡ್ತಾ ಇದೆ. ಅದು ತಿನ್ನೋಕ್ಕೂ ನಮಗೆ ಸಮಾಧಾನ ಆಗೋದಿಲ್ಲ, ಅಷ್ಟೊಂದು ಅಸಹ್ಯ ಆಗುತ್ತೆ. ದನಗಳ ಮೇಲೆ, ಕರುಗಳ ಮೇಲೆ, ಜೊತೆಗೆ ಮಕ್ಕಳ ಮೇಲೆ ಕೂಡ ಆ ನೊಣ ಕೂತು ಗಾಯಗಳಾಗ್ತಾ ಇದೆ, ಅವರ ಮೇಲೆ ಗಜ್ಜಿಗಳಾಗ್ತಾ ಇದೆ ಕೂಡ ಆ ಕೆಲವು ದೂರನ ಕೊಡ್ತಾ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ಏನು, ಯಾಕೆ ಇಷ್ಟೆಲ್ಲ ನೊಣಗಳು ಇಲ್ಲಿ ಇದೆ, ಇದನ್ನು ಮಾತಾಡೋಕ್ಕೆ ಇಲ್ಲಿ ಮನೆಯವರು ಇದ್ದಾರೆ, ಮಾತಾಡ್ಸೋಣ. ಈಗ ನಾವು ಇಲ್ಲಿ ಮನೆಗೆ ಬಂದ್ವಿ. 3-4 ಮನೆಗೆ ಹೋದರೂ ಕೂಡ ಒಂದೇ ಒಂದು ದೂರು, ಸಿಕ್ಕಾಪಟ್ಟೆ ನೊಣಗಳ ಕಾಟ. ಅದು ಎಷ್ಟು ವರ್ಷದಿಂದ ಈ ಥರ ಕಾಟ ಇದೆ, ಯಾಕೆ ಈ ಕಾಟ ಸೃಷ್ಟಿಯಾಗಿದೆ ಅಂತ ಏನಾದರೂ ಹೇಳಿದರೆ? 8 ತಿಂಗಳಿಂದ, ಕರೆಕ್ಟ್ 8 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಆದಮೇಲಿಂದ ಇದೆ. ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ, ಫಾರ್ಮ್ ಸ್ಟಾರ್ಟ್ ಮಾಡುವಾಗ ಹೈಯೆಸ್ಟ್ ಬಂದಿದೆ. ಫಸ್ಟ್ ಲಾಸ್ಟ್ ಆಗುವಾಗ ಇಲ್ಲಿ ಕೋಕಟ ಸುತ್ತರಗೌಡರ ಮನೆಯಲ್ಲಿ ಫಾರ್ಮ್ ಸ್ಟಾರ್ಟ್ ಆಗುವಾಗ ಹೈಯೆಸ್ಟ್ ಫಸ್ಟ್ ಟೈಮ್ ನಮಗೆ 8 ತಿಂಗಳಲ್ಲಿ ಫಸ್ಟ್ ಮಂತಲ್ಲಿ 45 ಡೇಸ್ ಆಗುವಾಗ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕಿಂತ ಸಹ ಹೈಯೆಸ್ಟ್ ಇತ್ತು. ಆದಮೇಲೆ ಕೋಳಿ ಹೋದ್ಮೇಲೆ ಒಂದು ವಾರ ಇತ್ತು. ಆದಮೇಲೆ 1 ವಾರ ಸ್ಟಾಪ್ ಮಾಡ್ತಾರಾ, ಸ್ಟಾಪ್ ಮಾಡಿದ್ಮೇಲೆ ಎಲ್ಲ ಹೋಗಿದೆ. ಆದಮೇಲಿಂದ ಕೋಳಿ ಯಾವಾಗ ಹಾಕ್ತಾರೆ, ಒಂದು 15 ಡೇಸಿನ ಒಳಗಡೆ ಹೀಗೆ ಬರ್ತಾನೆ ಉಂಟು. ಹೋಗುವಾಗ ಸಹ ಹಾಗೆ, ಬರುವಾಗ ಸಹ ಹಾಗೆ ಸ್ಟಾರ್ಟ್ ಆದದ್ದು ಈ 8 ಮಂತಿಂದ ಒಂದೇ ರೀತಿ. ಅದಕ್ಕಿಂತ ಮೊದಲು ನನ್ನನ್ನು ಮದುವೆಯಾಗಿ ತರುವ ಮೊದಲು ಸಹ ಇರಲಿಲ್ಲ. 10 ವರ್ಷ ಆಯಿತು, ಒಂದು ನೊಣ ಸಹ ನಾನು ನೋಡಲಿಲ್ಲ. ನಾವು ಅಲ್ಲಿ 10-12 ದನವನ್ನು ಸಾಕ್ತಾ ಇದ್ದೆವು. ಒಂದು 70 ಲೀಟ್ರ್ ಹಾಲು ಹಾಕ್ತಿದ್ದೆವು ದಿನಕ್ಕೆ. ಆದರೆ ಒಂದು ನೊಣ ಸಮೇತ ಒಂದು ದನದ ಮೇಲೆ ಸಹ ಇದ್ದದ್ದು ನಾನು ನೋಡಲಿಲ್ಲ. ಆದರೆ ಈ ಥರ ಮನೆ ಕಟ್ಟಿ ಸಹ ಹೀಗೆ ಒಂದು ನೊಣ ಕೂರ್ತಾ ಇದೆ. ಅದು ನೋಡಿ ನನಗೆ ಬೇಸರ ಆಗೋದು. ಎಲ್ಲ ಇದರಲ್ಲಿ ಕೂತು ಎಲ್ಲ ಹಾಳು ಮಾಡ್ತಾ ಇದೆ. ಮಕ್ಕಳಿಗೆ ಸಹ ಒಂದು ಊಟ ಮಾಡಲಿಕ್ಕೆ ಗೊತ್ತಿಲ್ಲ, ನಮಗೆ ಸಹ ಮಲಗಲಿಕ್ಕೆ ಗೊತ್ತಿಲ್ಲ. ಒಂದು ಫುಡ್ ಯಾರಿಗಾದರೂ ಒಂದು ನೆಂಟರಿಸಿಗೆ ಬಂದು ಕೊಡುವ ಅಂತ ಹೇಳಿದರೆ ಒಂಥರ ಶೇಮ್ ಆಗ್ತದೆ. ಒಳಗಡೆ ಬರ್ತಾರೆ ನಮ್ಮ ಫ್ಯಾಮಿಲಿ ಅಂತ ಹೇಳುವಾಗ. ಮೊನ್ನೆ ನನ್ನ ತಂಗಿಯ ಹಸ್ಬೆಂಡ್ ಅವರಿಬ್ಬರು ಬಂದು 2 ಲೋಟ ಹಾಲು ಮಾಡಿ ಕೊಟ್ಟಾಗ ಹೀಗೆ ಮಾಡಿ ತಿಂಡಿಗೆಲ್ಲ ಮುಚ್ಚಿ ಹಾಕಿ ತಿಂದು ಹೋದರು. ನಿಜವಾಗಿ ನಾನು ಹೇಳುದು, ಅವರ ಹತ್ರ ಬೇಕಾದರೆ ಫೋನ್ ಮಾಡಿ ಹೇಳಿ. ನನಗೆ ಒಂಥರ ಶೇಮ್ ಆಯಿತು. ಅವ್ರು ಹೇಳಿದರು, ನೀವು ಯಾಕೆ ಕಂಪ್ಲೇಂಟ್ ಮಾಡೋದಿಲ್ಲ, ನಿಮಗೆ ಅಷ್ಟು ಸಹ ಕಂಪ್ಲೇಂಟ್ ಮಾಡಲಿಕ್ಕೆ ಆಗೋದಿಲ್ವಾ, ಇಷ್ಟು ಪ್ರಾಬ್ಲಮ್ ಇರುವಾಗ ಯಾಕೆ ನೀವು ಬಿಡೋದು ಅಂತ ಹೇಳಿದರು. ಅದಕ್ಕೋಸ್ಕರ ಅಂತ ಮಾಡಿದ್ದಲ್ಲ, ನಮಗೆ ಬೇಸರ ಆಗಿದೆ, ನಮಗೆ ತೊಂದರೆ ಆಗ್ತಾ ಉಂಟು. ಮತ್ತು ನಮಗೆ ಅವರದ ಫಾರ್ಮ್ ಇದನ್ನ ನಮಗೆ ಏನು ಇದಿಲ್ಲ, ನಂಜಿಲ್ಲ, ಪುರ್ಗಂಟಿಲ್ಲ, ಹೋಗಬೇಕು ಅಂತ ಇಲ್ಲ. ನಮಗೆ ಕಷ್ಟ ಆದ ಕಾರಣ ನಾವು ಹೀಗೆ ಮಾಡಿದ್ದು. 8 ತಿಂಗಳ ಫಸ್ಟೇ ತಿಂಗಳಿಂದ ನನ್ನ ಭಾವ ಆದವರು ಅಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತಾನೇ ಇದೆ. ಕೊಟ್ಟಾಗ ಯಾರು ಸಹ ಬರ್ತಾರೆ, PDO ನೋಡ್ತಾರೆ. ಮೊನ್ನೆ ಸಹ ಬಂದು ನೋಡಿದರು, ಫೋಟೋ ತೆಗೆದುಕೊಂಡು ಹೋದರು. ಅವರಿಗೆ ಎಷ್ಟು ಹೇಳಿದರು ಬುದ್ಧಿ ಇಲ್ಲ. ಅವರು ಕಮ್ಮಿ ರೇಟಿದ್ದು ಫಾರ್ಮ್ ಇದು ಕೋಳಿ ಹಾಕೋದು, ಆಗ ಶುಚಿತ್ವ ಕಾಪಾಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಹೇಳಿ ಹೋದರು. ಅದು ಸಹ 5 ನಿಮಿಷ ಸಹ ನಿಲ್ಲಿಲ್ಲ. ನನ್ನ ಮನೆಗೆ ಮಾತ್ರ, ನನ್ನ ಹಸ್ಬೆಂಡ್ ಕಂಪ್ಲೇಂಟ್ ಮಾಡಿದ್ದಕ್ಕೆ ನನ್ನ ಮನೆಗೆ ಬಂದರು. 4-5 ಮನೆಗೆ ಹೋಗ್ಬೇಕೋ ಬೇಡವಾ, ಅವರು ತಿಳಿಬೇಕೋ ಬೇಡವಾ? ಈಗ ನೀವು ಬಂದ್ರಿ, 4-5 ಮನೆಗೆ ಹೋಗ್ತಾ ಇಲ್ವಾ ನೀವು? ಅವರು ಹಾಗೇನು ಮಾಡಲಿಲ್ಲ. ಬೇರೆ ಹತ್ರ ಸಹ ಯಾರ ಹತ್ರ ಇಷ್ಟು ಸದಸ್ಯರಿದ್ದಾರೆ, ಯಾರ ಹತ್ರ ಸಹ ಕೇಳುವುದಿಲ್ಲ. ಮುಖ್ಯವಾದ ಪ್ರಶ್ನೆ, ಈಗ ಅಲ್ಲಿ ಫಾರ್ಮ್ ಮಾಡಿದಾಗ ನಿಮ್ಮ ಗಮನಕ್ಕೆ ಬಂದಿತ್ತ, ನಿಮ್ಮ ಹತ್ರ ಏನಾದರೂ NOCಗೆ ಏನೋ ಸೈನ್ ಏನಾದರೂ ಹಾಕಿದ್ರೆ? ನಮಗೆ ಫಾರ್ಮ್ ಓಪನಿಂಗ್ ಅವತ್ತೇ ಗೊತ್ತು. ಫಾರ್ಮ್ ಎಲ್ಲ ಬಂದು ಉದ್ದಕ್ಕೆ ಕಟ್ತಾ ಇದ್ದಾರಲ್ಲ, ಆಗೇ ಗೊತ್ತು ನಮಗೆ ಫಾರ್ಮ್ ಅಂತ. ನಮ್ಮ ಹತ್ರ ಸೈನ್ಸ್ಗೆ ಬರಲಿಲ್ಲ, NOC ಸಿಗ್ನೇಚರ್ಗೆ ಬರಲಿಲ್ಲ. ನಮಗೆ ಫಾರ್ಮ್ ಅಂತಲೇ ಗೊತ್ತಿಲ್ಲ. ಅರ್ಜೆಂಟ್ ಮಾಡಿ ಫಾರ್ಮ್ ಮಾಡಿ ಸಹ ಅವ್ರು ಕೋಳಿ ಹಾಕಿ ಆಗಿದೆ. ಈಗ ಹತ್ತಿರದ ಮನೆಯಿಂದ ಬೇರೆ ದೂರ ನಮ್ಮ ಮನೆಯದು ಇಷ್ಟೇ ಅಲ್ಲ, ಎಷ್ಟು ಗ್ಯಾಪ್ ಉಂಟು. ಆದರೆ ನಮ್ಮ ಹತ್ರ ಒಂದು ಹೇಳ್ಬೋದಲ್ಲ, ಹೀಗೆ ಸೈನ್ ಮಾಡ್ಕೊಳ್ಳಿ, ನಾವೀಗ ಫಾರ್ಮ್ ಮಾಡ್ತಾ ಇದ್ದೇವೆ, ಏನಾದರೂ ತೊಂದರೆ ಆದರೆ ನಾವೇ ಜವಾಬ್ದಾರಿ, ಒಂದು ಸೈನ್ ಹಾಕ್ಬೋದಾ ಅಂತ ಕೇಳ್ಬೋದಲ್ಲ ಅವರಿಗೆ. ಎಲ್ಲಿ ಕೇಳಲೂ ಇಲ್ಲ. ಹೀಗೆ ನಾವು ಫ್ರೆಂಡ್ಶಿಪ್ಪಲ್ಲಿ ಮಾತಾಡುವಾಗ ಸಹ ಅವ್ರು ಹೇಳಲಿಲ್ಲ ನಮ್ಮ ಹತ್ರ. ಈಗ ಬರ್ತಾರೆ ನಮ್ಮ ಮನೆಗೆ, ಮೀಟಿಂಗಿಗೆ ಬರ್ತಾರೆ, ಆ ವಿಷಯ ಇಲ್ಲಿ ತನಕ ಓಪನಿಂಗ್ ಅವರೇ ಸಹ ಅವರು ತೆಗಿಲಿಲ್ಲ. ಹಾಗೆ ಈಗ ಎಷ್ಟು ಅಂತರದಲ್ಲಿ ಆ ಒಂದು ಫಾರ್ಮ್ ಇದೆ, ಜೊತೆಗೆ ಅವ್ರ ಜೊತೆ ಮಾತುಕತೆ ಮಾಡಿದಾಗ ಅವ್ರು ಏನಂತ ಈ ಥರ ಸಮಸ್ಯೆ ಇದೆ ಅಂತ ಕೇಳಿದಾಗ ಅಥವಾ ಹೇಳಿದಾಗ ಅವ್ರು ಏನಂತ ಹೇಳ್ತಾರೆ? ಅವರು ಹೇಳ್ತಾರೆ, ದನಗಳಿಂದ ಬರೋದು, ಅದರಿಂದ ಬರೋದು, ನಿಮ್ಮ ಹಾಗೆ ಬರೋದು, ನಮ್ಮ ಫಾರ್ಮಿಂದ ಬರೋದಲ್ಲ ಅದು, ಹಾಗೆ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಆ ಗೊಚ್ಚೆಯಲ್ಲಿ ಆ ಸೂಕರಲ್ಲಿ 12 ದನ ಇತ್ತು ನಮ್ಮ ಹತ್ರ. ಒಂದು ನೊಣ ಸಮೇತ ಬರಲಿಲ್ಲ, ಒಂದು ಗಾಯ ಸಮೇತ ಆಗ್ತಿರ್ಲಿಲ್ಲ. ಇವರೆಲ್ಲ ಹತ್ರ ಮನೆಯವರು, ನನ್ನ ಅಕ್ಕನೇ ಕೇಳಿ ಅವ್ರ ಹತ್ರ, ನಾನು ಸುಳ್ಳು ಹೇಳೋದಾದರೆ.
ಹಾಗೆ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡಲಿಕ್ಕೆ ಮಾತ್ರ ಗೊತ್ತಿಲ್ಲ, ಅವ್ರು ಬೇರೆ ಮಾತಾಡ್ತಾರೆ, ಬೇಕಾದನ್ನು ಮಾತಾಡೋದಿಲ್ಲ. ಹಾಗೆ ಅಪ್ಪ ಅಮ್ಮ ಅಂತೇಳಿ ಎಲ್ಲ ಒಟ್ರಾಸ್ ಮಾತಾಡ್ತಾರೆ. ಅವ್ರ ಹತ್ರ ಎಂತ ಮಾತಾಡೋದು? ಈಗ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇವರು ಬಂದಿರುವಂಥದ್ದು ಕಾರಣ ಒಂದೇ, ನೊಣಗಳ ಸಮಸ್ಯೆ. ಸೊ ಇವರೆಲ್ಲರ ಪರವಾಗಿ ಮಾತಾಡೋಕೆ ಇದೀಗ ಈ ಒಂದು ಗ್ರಾಮದ ಮಾಜಿ ಪಂಚಾಯತ್ ಸದಸ್ಯರಾಗಿರುವಂತಹ ಮಾಧವ್ಗೌಡ ಇದ್ದಾರೆ. ಸರ್, ಈಗ ಎಲ್ಲರೂ ಬಾಯಲ್ಲಿ ಒಂದೇ ಮಾತು, ನೊಣಗಳ ಸಮಸ್ಯೆ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಅವರ ಪರವಾಗಿ ನೀವು ಮಾತಾಡೋದಾದರೆ ಎಷ್ಟೆಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ದೀರಾ? ಇದರ ಬಗ್ಗೆ ಏನಾದರೂ ಪಂಚಾಯತ್ PDO ಅವರಾದರೂ ಕ್ರಮ ಕೈಗೊಂಡಿದ್ದಾರಾ ಏನು ಅಂತ? ನೋಡಿ, ನಾವು ಪಂಚಾಯತಿಯಲ್ಲಿ ಪ್ರತಿ ಮೀಟಿಂಗಲ್ಲಿ ಶಬ್ದ ತೆಗ್ತಾನೇ ಇರ್ತೇನೆ. ಇದರ ಬಗ್ಗೆ ನಮ್ಮೊಂದು ಚಾರ್ಟ್ ಮಾಡಿದೆ, ಒಂದು ನೊಣ ಹಿಡಿಯುವಂಥ ಚಾರ್ಟ್ ಉಂಟು, 20 ರೂಪಾಯಿ ಕೊಟ್ಟರೆ ಸಾಕು. ಅದನ್ನು ಕೊಂಡೋಗಿ ನಾನು ಎಲ್ಲ ವೈರಲ್ ಮಾಡಿದ್ದೇನೆ ಪಂಚಾಯತ್ ಮೀಟಿಂಗಲ್ಲಿ ಎದುರು ಹೋಗಿ. ಆಗ ಕೂಡ PDO ಒಂದು ಉಸ್ಕುಡಮ್ ತೆಗಲಿಲ್ಲ, ಏನು ಮಾತಾಡಲಿಲ್ಲ. ನಾನು ಕಂಪ್ಲೇಂಟ್ ಒಂದು 10-15 ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೀಗೆ ಪ್ರತಿ ಮೀಟಿಂಗಲ್ಲಿ, ಒಂದಲ್ಲ. ಅದು ಹೀಗೇ ಒಂದು ಕಂಪ್ಲೇಂಟ್ ಕೊಡುವಾಗ ಚೇಂಬರಲ್ಲಿ ನಾನು ಹೋದ ಚೇಂಬರ್ಗೆ ಹೋದೆ, ಹೀಗೆ ಏನು ಮಾಡ್ತೀರಿ ಸರ್ ಅನ್ನು. ಅದಕ್ಕೆ ನನಗೆ ಒಂದು ಬೇಡದ ಶಬ್ದದಲ್ಲಿ ಬೈದರು. ಮತ್ತು ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ನಾನು ಮತ್ತೆ ಹೀಗೆಲ್ಲ ನಾವೆಲ್ಲ ಸೇರಿಕೊಂಡು ತಹಸೀಲ್ದಾರಿಗೆ, ಆರೋಗ್ಯ ಅಧಿಕಾರಿಗೆ ಎಲ್ಲ ಕೊಟ್ಟೆವು. ಎಲ್ಲ ಕೊಟ್ಟು ಯಾರು ಆರೋಗ್ಯ ಇಲಾಖೆಯವರು ಬಂದರೂ ಡೊಂಬರಾಟ ಮಾಡಿದರು ಇಲ್ಲಿ. ಅಲ್ಲಿ ಬಂದು ನಿಂತರು, ಅಲ್ಲಿ ಯಾರನ್ನು ಕರೀಲಿಲ್ಲ. ಒಂದೇ ಒಂದು ಯಾರು ನಾನು ಮಾತ್ರ, ನನ್ನಲ್ಲಿ ಅವರ ಒಂದು ಕೊಟ್ಟ ಚಾರ್ಟ್ ಇತ್ತು, ಅದನ್ನು ಆಶಾ ಕಾರ್ಯಕರ್ತ ಕರೆದು ಕೇಳಿದ್ರು, ಅದನ್ನು ಕೊಟ್ಟುಬಿಟ್ಟೆ. ಅಷ್ಟು ಬಿಟ್ಟರೆ ಯಾರನ್ನು ಕೇಳಲಿಲ್ಲ. ಏನು ಮಾಡಿದೆ, ಒಂದು ಲೆಟ್ರ್ ಬಂತು. ಒಂದು ವಾರದೊಳಗೆ ಶುಚಿತ್ವ ಕಾಪಾಡಬೇಕಂತ ಅವರಿಗೆ ಒಂದು ಲೆಟ್ರ್ ಬಂತು. ಅದು PDO ನನ್ನ ಕರೆದು ಕೊಟ್ಟರು, ನೋಡಿ ಇಲ್ಲಿಂಟು. ಅದಕ್ಕೂ ಕೂಡ ಏನಿಲ್ಲ ಅವ್ರದ್ದು. ಮತ್ತೊಮ್ಮೆ ಆಯಿತು, ಲೆಟ್ರ್ ಎಲ್ಲ ಕೊಟ್ಟರು. ಮತ್ತೊಮ್ಮೆ ನಾನು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದೆ, ಎಂತ ಸರ್ ನಮ್ಮನ್ನು ನೀವು ಕೊಳ್ತೀರಾ, ಒಂದು ವಿಷ ಕೊಡಬೇಕು, 10-15 ಮನೆ ಉಂಟು, ಒಂದೊಂದು ಬಾಟ್ಲಿ ವಿಷ ತಂದು ಕೊಡಿ ಅಂತ ಓಪನ್ ಮೀಟಿಂಗಲ್ಲಿ ಹೇಳಿದೆ. ಅದಕ್ಕೆ ಅವರು ಏನು ಒಂದೇ ಒಂದು ಬಾಯಿ ತುಟಿ ಬಿಚ್ಚಿಲ್ಲ. ಯಾಕೆ ಬಿಚ್ಚುವುದಿಲ್ಲ? ಅವನಿಗೆ ತಿಂಗಳು ದುಡ್ಡು ಹೋಗ್ತದೆ ಇಲ್ಲಿಂದ. ಅವರು ಇಲ್ಲಿ ಬಂದ ತಕ್ಷಣ ಅವನು ಎದ್ದುಕೊಂಡು ಬೈಕಲ್ಲಿ ಓಡ್ತಾನೆ. ಹಾಗಾದರೆ ನಾವು ನಾವೊಂದು ಮೆಂಬರನ್ನು PDO ಕೇಳಲಿಲ್ಲ ಆದರೆ, ಹಾಗಾದರೆ ಜನಸಾಮಾನ್ಯರ ಪರಿಸ್ಥಿತಿ ಕೇಳುವವರ ಕೇಳ್ತಾರಾ? ಇಲ್ಲಲ್ಲ. ಹಾಗಾಗಿ ನಿಮ್ಮನ್ನು ನಾವು ಈಗ ಸಂಪರ್ಕ ಮಾಡಿದ್ದೇವೆ. ನಮಗೆ ಭಯಂಕರ ಇಲ್ಲಿ ಸಮಸ್ಯೆ. 4 ಗಂಟೆಯ ಮೇಲೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಬರೀಲಿಕ್ಕೆ ಆಗೋದಿಲ್ಲ. ಕಳೆದ ಎಕ್ಸಾಮಲ್ಲಿ ಮಕ್ಕಳು ರೂಮು ಬಾಗಿಲು ಹಾಕಿ ಓದಿದ್ದು ಎಷ್ಟೋ ನಾವು ಹೇಳಿದೆ. ಮಕ್ಕಳು ಅರ್ಜಿ ಕೊಟ್ಟರು, ಅಲ್ಲಿ ಉಂಟು ಮಕ್ಕಳದ್ದು ಅರ್ಜಿ ಕೊಟ್ಟದ್ದು ನೋಡಿ, ಇಲ್ಲಿ ಉಂಟು ಮಕ್ಕಳು ಎಲ್ಲ ಅರ್ಜಿ ಕೊಟ್ಟರು ನೋಡಿ. ಇದು ನೋಡಿ ಮಕ್ಕಳು ಅರ್ಜಿ ಕೊಟ್ಟದ್ದು ಶಾಲೆಗೆ, ಅಲ್ಲಿ ಪಂಚಾಯತಿಗೆ ಎಲ್ಲ ಮಾಡಿ ಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಒಂದೇ ಒಂದು ಅದು ಕ್ಯಾರೆ ಮಾಡೋದಿಲ್ಲ. ಮತ್ತೆಂತ ಮಾಡೋದು? ನಾವು ಪಾಪದವರು, ದುಡಿಯೋದು ತಿನ್ನುವವರು. ದುಡಿದು ಅಂದರೆ ನಮಗೆ ಹೊಟ್ಟೆ ತುಂಬುತ್ತದೆ. ಹಾಗೆ ಮಾಡಿದ್ರೆ ನಮ್ಮಂಥ ಕೇಳಿಲ್ಲ ಆದರೆ ಅಧಿಕಾರಿಗಳು ಯಾರನ್ನು ಕೇಳ್ತಾರೆ? ಅದಕ್ಕೆ ನಾವು ಈಗ ಒಂದು ಇದು ಮಾಡಿದ್ದೇವೆ. ನಾನು ನಮ್ಮ ಪಂಚಾಯತ್ ಹೇಳಿದೆ, ನೀವು ಕ್ರಮ ತಗೊಳ್ಳಿಲ್ಲ, ನಾವು ರಸ್ತೆ ತಡೆ ಮಾಡ್ತೇವೆ. 2 ಸಲ ರಸ್ತೆ ತಡೆ ಮಾಡಿದ್ದೆವು. ಹೇಳಿದ್ದೇವೆ. ಹೇಗೆ ಗೊತ್ತಾ, ಇನ್ನು ಮೇಲೆ ಕೋಳಿ ಈ ರೋಡ್ಗೆ ಇಲ್ಲಿಗೆ ಬರಬಾರ್ದು. ಅದಕ್ಕೆ ಅವನು ಹೇಳಿದ, ಇನ್ನು ಇದನ್ನು ಕೊಂಡೋಗ್ತೇವೆ ಮತ್ತು ಬರೋದಿಲ್ಲ ಅಂತ ಹೇಳಿದ. ಅದಕ್ಕೆ ಮುನ್ನೆ ವಾರ್ನಿಂಗ್ ಕೊಟ್ಟೆವು, ಇನ್ನು ಫುಡ್ ಗಾಡಿಗೆ ವಾರ್ನಿಂಗ್ ಕೊಟ್ಟೆವು. ಅವನು ಕೂಡ ನಮಗೆ ಗೊತ್ತಿರಲಿಲ್ಲ ನಾವು ಬಂದೆವು ಅಂತ. ಅಷ್ಟೇ. ಇಲ್ಲಿ ಹೇಗೆ ಆದರೂ ನಮ್ಮನ್ನು ಕಾಪಾಡಬೇಕು ನೀವು. ಅಂದರೆ ಅವರು ಫಾರ್ಮ್ ಮಾಡಿದಾಗ ಯಾವುದು ಅನುಮತಿ ಯಾವುದೇ ಒಂದು ಪಂಚಾಯತ್ಗೆ ಲೆಟ್ರ್ ಕೊಡಲಿಲ್ಲ. ಇಲ್ಲಿ 4 ಫಾರ್ಮ್ ಉಂಟು. ಒಂದು ದಿವಾಕರ ಗೌಡ, ಒಂದು ರಮೇಶ್ ಗೌಡ, ಒಂದು ಲಾರೆನ್ಸ್, ಅವರು 3 ಜನ ಅರ್ಜಿ ಕೊಟ್ಟಿದ್ದಾರೆ. ಇವರು ಒಂದೇ ಒಂದು ಅರ್ಜಿ ಪಂಚಾಯತ್ಗೆ ಬರಲಿಲ್ಲ. ಇಷ್ಟರವರೆಗೆ ಯಾವುದೇ ಇದು ಬರಲಿಲ್ಲ. ಈಗ ಕೇಳುವಾಗ ಪಂಚಾಯತಿ ಕೇಳುವಾಗ ಅದು ಅವರಿಗೆ ಏನು ಬೇಡ ಅಂತ ಅವರು ಓಪನಿಂಗ್ ಮಾಡ್ತಾರೆ. ಈಗ ಇರುವುದು ಗೌರ್ಮೆಂಟ್ ಸ್ಥಳದಲ್ಲಿ, ಯಾವುದು ಫಾರ್ಮು 74/1 ಸ್ಥಳದಲ್ಲಿ ಇರೋದು. ಅವರಿಗೆ NOC ಹೇಗೆ ಕೊಟ್ಟರು ಪಂಚಾಯತಿಯಲ್ಲಿ? ನಾನು ನಿನ್ನೆ ಕೇಳಿದ್ದೇನೆ NOC ಹೇಗೆ ಕೊಟ್ರಿ ಅಂತ. ಕರೆಂಟಿಗೆ NOC ಹೇಗೆ ಕೊಟ್ರಿ ಅಂತ ಕೇಳಿದೆ. ಅದಕ್ಕೆ ಅವರು ಬೇರೆಯೇ ಹೇಳ್ತಾರೆ, ಹೇಗೆ ಆರೋಗ್ಯ ಇಲಾಖೆಯಿಂದ ಕೊಡುವುದು ಅಂತ ಎಲ್ಲ ಕೊಡ್ತಾರೆ. ಇವರಿಗೆ ಹೇಗೆ ಗೊತ್ತಾ, ನಮ್ಮ ಪರಿಸ್ಥಿತಿ ಇವರಿಗೆ ಕೇಳುವುದೇ ಇಲ್ಲ. ಹಾಗೆಲ್ಲ ಉಂಟು ಇವರ ಪರಿಸ್ಥಿತಿ ಪಂಚಾಯತಿಯಲ್ಲಿ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ? ಮುಂದೆ ಒಂದು ವೇಳೆ ನಾವು ಕೋಳಿ ಬಂದರೆ ರಸ್ತೆ ತಡೆ ಮಾಡ್ತೇವೆ. ಇಷ್ಟು ಜನ ಹೆಂಗಸರು ಇದ್ರಲ್ಲ, ಹೆಂಗಸರನ್ನು ಸೇರಿಸಿಕೊಂಡು ರಸ್ತೆ ತಡೆ ಮಾಡ್ತೇವೆ. ಗಾಡಿ ಬರಲಿಕ್ಕೆ ಬಿಡುವುದಿಲ್ಲ. ಅದು ಚಾಲೆಂಜ್ ಮಾಡ್ತೇವೆ ಇಲ್ಲಿ. ಓಕೆ. ಈಗ ನಿಮಗೂ ಆ ಫಾರ್ಮ್ ಮಾಲೀಕರು ಮಾತುಕತೆ ಆದಾಗ ಅವ್ರು ಏನಂತಾರೆ?
ಅವರ ಈಗ ಹೇಗೆ ಗೊತ್ತಾ, ಅದು ದನದ ಸೆಗಣಿಯಿಂದ ವಾಸನೆ ಬರೋದು ಹಾಗೆ ಹೇಗೆ ಅಂತ ನಮಗೆ ಬೈಯುದು. ನಮಗೆ ಬೇಡದ ಮಾತೆಲ್ಲ ಹೇಳ್ತಾರೆ ಅವರು, ಬೇಡದ ಮಾತನ್ನು ಹೇಳಿ ನಮ್ಮನ್ನು ಇದು ಮಾಡಿದ್ದಾರೆ. ಈಗ ಇತ್ತೆ ಮಾತೆಲ್ಲ ಪಂಡೇರು ಎಂಚ ಪೂರ ಆಪುಂಡು ಕೆಲಂಜಿ ಮಸ್ತ್ ಬರ್ಪುಂಡು ಇಲ್ಲಡೆ ಮಸ್ತ್ ಸಮಸ್ಯೆ ಆಪುಂಡು. ಸೊ ಈರೆ ಇಲ್ಲಡ್ಲ ಸಮಸ್ಯೆ ಉಂಡು. ಈರೆ ಇಲ್ಲಡೆ ಏತ್ ಸಮಯದಕ್ಕ ಆ ಸಮಸ್ಯೆ ಆತಂದು ಎತ್ತು ಪೂರ ಇಟ್ಟು ಇರೆಗ್ ಅಡಿಗೆನ ಪುನಗ ಆಡು ತಿನ್ನಗ ಜಪ್ಪುನಗ ಎತ್ತು ಪೂರ ಇರೆಗ್ ತೊಂದರೆ ಆಪುಂಡು. ಆಮೇಲೆ ತೊಂದರೆ ಆಪುಂಡು ಇಂಕ್ಲೆಗ್ ಜೋಕ್ಲೆ ಬರಾರ ತೊಂದರೆ ಆಪುಂಡು. ಬೊಕ್ಕ ಒಣಸ್ ಮಲ್ಪರ ಚಾ ಮಲ್ತದ ಈಡು ಬೇಟಿಗೆ ಆಯ್ಕೆ ಬೂರುಂಡು ಕೆಲಂಜಿ ಅಂಚ ಸಮಸ್ಯೆ ಉಂಟು. ಕೆಲಂಜಿ ಸಮಸ್ಯೆ ಬೊಕ್ಕ ವಾಸನೆ. ಓಕೆ ಏತು ಪೂರ ಸಮಸ್ಯೆ ಆಪುಂಡು. ಇಲ್ಲಡಿ ರೊಟ್ಟಿ ಮನ್ಪುರ ಮನ್ಪದ ರೊಟ್ಟಿನ ಇದು ಮಿತ್ತು ಪೂರ ಸ್ಲ್ಯಾಕ್ ಪಾರ್ದಿ ಪರದ. ಸೊ ಅಪ್ಪ ಕೆಲಂಜಿ ಎಂಚ ಬದುಕುಂಡು ಕೆಲಂಜಿ ಗುಳ್ಳುಂಡು ಆಯ್ಕೆ ಅಂಚ ಅವು ಸಮಸ್ಯೆ. ಈಗ ಅವರು ವಾಮನ ಗೌಡ ಮಾತಾಡಿದ್ರು, ಆಮೇಲೆ ಮನೆಯ ಮಾಲೀಕರು ಮಾತಾಡಿದ್ರು. ಸೊ ಎಷ್ಟೆಲ್ಲ ನೊಣದ ಸಮಸ್ಯೆ ಇದೆ ಅಂತ. ಸೊ ಈಗ ನಿಮ್ಮ ಮನೆ ಕೂಡ ಇಲ್ಲಿ ಹತ್ರ ಇರುವಂಥದ್ದು, ಫಾರ್ಮನ ಹತ್ರನೇ ಇದೆ. ಸೊ ನಿಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಸಮಸ್ಯೆ ಅಂದರೆ ಮಕ್ಕಳಿಗೆ ಬರೀಲಿಕ್ಕೆ ಆಗೋದಿಲ್ಲ ಮೇಡಮ್. ನಮಗೆ ಸಿಟ್ಔಟ್ ಮಾಡಿದ್ದೇವೆ, ಅದರಲ್ಲಿ ಕೂತ್ಕೊಂಡು ಚಾಯ್ ಕುಡ್ಲಿಕ್ಕೆ ಆಗಲಿ ತಿಂಡಿ ತಿನ್ನಲಿಕ್ಕೆ ಆಗಲಿ ಯಾವುದಕ್ಕೂ ಆಗೋದಿಲ್ಲ. ಬರೀಬೇಕಾದ್ರೆ ರೂಮಲ್ಲಿ ಹೋಗಿ ಬರೀಬೇಕಷ್ಟೇ, ಓದಬೇಕಾದ್ರೆ ಹಾಗೆ ಮಾಡಬೇಕಷ್ಟೇ. ಮತ್ತು ತಿಂಡಿ ತಿನ್ನುವಾಗ ಹೀಗೆ ಮಾಡಿಕೊಂಡು ತಿಂತಾ ಇರ್ತಾರೆ. ಮತ್ತು ಸಂಜೆ ಒಂದು 4 ಗಂಟೆ ಮೇಲೆ ಸಿಟ್ಔಟಿಗೆ ಬಂದು ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ನಮಗೆ. ಒಂದು ಸಾಧಾರಣ ಅವರು ಬಂದು ಒಂದು ಮರಿಕಲ್ಲನ್ನು ತಂದು ಹಾಕಿ ಒಂದು 15 ದಿನ ಆದಮೇಲೆ ನಮಗೆ ಅದು ಹೋಗುವ ತನಕ ನಾವು ಕೂತ್ಕೊಳ್ಳೋದೇ ಇಲ್ಲ ಸಿಟ್ಔಟಲ್ಲಿ. ಸಂಜೆ 4 ಗಂಟೆಯಿಂದ ಒಂದು 8-8:30 ತನಕ ಇನ್ನು ವಾಸನೆಯಿಂದ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೊಣ ಸಹ ಅಡಿಗೆ ಮಾಡಿ ಹೀಗೆ ಇಟ್ಟು ಅದರ ಮುಚ್ಚಳ ಇಡಬೇಕೇ ಹೊರತು ಮುಚ್ಚಳ ತೆಗೆದು ಆಚೆ ಈಚೆ ಹೋಗಲಿಕ್ಕೆ ಆಗೋದೇ ಇಲ್ಲ, ಅದರಲ್ಲಿ ಒಳಗೆ ಇರ್ತದೆ. ಮತ್ತು ನೆಂಟರಿಷ್ಟು ಯಾರಾದರೂ ಬಂದರೆ ನಾವು ಚಹಾ ಕೊಡುವಾಗೆ ಇಲ್ಲ. ಮೊನ್ನೆ ಮನೆಯಲ್ಲಿ ಒಂದು ಗಣೋಮ ಆಯಿತು, ಒಂದು ಇದು ದೈವದೊಂದು ಇದಾಯಿತು. ಸಂಜೆ ಆಗುವಾಗ ಒಂದು 6:30-7 ಗಂಟೆ ಆದಮೇಲೆ ವಾಸನೆಯಿಂದ ಸಿಟ್ಔಟಲ್ಲಿ ಯಾರು ನೆಂಟರಿಷ್ಟರು ಮತ್ತು ನೆರೆಯವರವರೆಲ್ಲ ಕರೆದಿದ್ದೆವು ನಾವು. ಅವರೆಲ್ಲ ಹೇಳ್ತಾಯಿದ್ರು, ನೀನು 1 kg ಕೋಳಿ ಕಡಿಮೆ ಮಾಡಿ ಕೊಡ್ಬೋದಿತ್ತು ನಿಮಗೆ, ಇದರ ವಾಸನೆ ಸಾಕಿತ್ತು ನಮಗೆ ಅಂತ ಹೇಳ್ತಾಯಿದ್ರು. ಅಷ್ಟು ವಾಸನೆ ಬರ್ತಾಯಿತ್ತು ನಮಗೆ. ಹಾಗೆ ಓಕೆ, ಇದ್ರ ನೀವು ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಾ? ಈಗ ಇಷ್ಟೆಲ್ಲ ನೀವೆಲ್ಲ ಒಗ್ಗಟ್ಟಾಗಿದ್ದೀರಾ. ಸೊ ಮುಂದೆ ನೀವು ಯಾವುದಾದ್ರೂ ಈ ಥರ ಸಮಸ್ಯೆ ಆದಾಗ ಏನಾದರೂ ನೀವು ಒಗ್ಗಟ್ಟಾಗಿ ಏನಾದರೂ ಕ್ರಮ ಕೈಗೊಳ್ಳುವಂಥ ಯೋಜನೆ ಇದೆಯಾ? ಮಾಡಬೇಕು ಮೇಡಮ್. ಇಲ್ಲದೆ ಅದೇ ತಹಸೀಲ್ದಾರ್ ಮತ್ತು ಫುಡ್ ಅವರು ಆಶಾ ಕಾರ್ಯಕರ್ತ ಮತ್ತು ಇವರು ಆರೋಗ್ಯ ಇಲಾಖೆ ಸಿಸ್ಟರ್ ಅವರು ಬಂದಿದ್ದರು. ಅವರು ಹೇಳಿದರು, ನಮಗೆ ಫುಡ್ ಇನ್ಸ್ಪೆಕ್ಟರ್ನಿಂದ ಅವರಿಗೆ ಪರ್ಮಿಷನ್ ಸಿಗೋದು, ನೀವು ಅಲ್ಲಿಗೆ ಒಮ್ಮೆ ಹೋಗಿ ಅಂತ ಹೇಳಿದರು. ಹಾಗೆ ಅದನ್ನೆಲ್ಲ ಮಾಡಬೇಕಂತ ಇದ್ದೇವೆ ನಾವು ಈಗ. ಸೊ ನಿಮಗೂ ಕೂಡ ಆ ಫಾರ್ಮ್ ಆದಾಗ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ಯಾವುದೇ ಕೂಡ ಸೈನ್ ಕೂಡ ಪಡ್ಕೊಂಡಿಲ್ಲ? ಇಲ್ಲ ಮೇಡಮ್, ಇಲ್ಲ. ಇಷ್ಟು ಹತ್ತಿರ ನಮ್ಮ ಮನೆ ಇಲ್ಲಿ ಅಲ್ಲೇ ಅದೇ ಮನೆ ನಮ್ಮದು. ಅಷ್ಟು ಹತ್ತಿರ ಈಗ ನಮಗೆ ಅವರು ಸೈನ್ ಕೇಳಬೇಕಲ್ಲ ನಮ್ಮ ಹತ್ರ. ಅವ್ರು ಫಸ್ಟಿಗೆ ಯಾರು ಬೇರೆಯವರೆಲ್ಲ ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಅದು ನಮಗೆ ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಮಣ್ಣು ತೆಗಿತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಮತ್ತೆ ಲಾಸ್ಟಿಗೆ ಅದರ ಐಟಮ್ ಎಲ್ಲ ಇಲ್ಲಿ ರೋಡ್ ಸೈಡಲ್ಲಿ ಇರುವಾಗ ಕಾರಣ ಇಲ್ಲಿ ಗೊತ್ತಾಯ್ತು ನಮಗೆ ಇದು ಅಲ್ಲಿಗೆ ಐಟಮಿಗೆ ಬರುವುದಂತ. ಇಲ್ಲದಿದ್ದರೆ ಅವರು ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಆ ಮಣ್ಣು ಲೆವೆಲ್ ಮಾಡುವುದಂತಲೇ ಗೊತ್ತು. ಅದಲ್ಲದೆ ಇದು ಗೌರ್ಮೆಂಟ್ ಜಾಗ ಅಲ್ಲ ಸಹ ಅಲ್ಲ. ಹಾಗೆ ನಾವು ಮತ್ತೆ ನಾನು ಹೌದು ಮೇಡಮ್. ಓಕೆ ಓಕೆ. ಮತ್ತು ನಾನು ಅಂಗನವಾಡಿ ಇದರಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆಗ ಆಶಾ ಕಾರ್ಯಕರ್ತೆಯಲ್ಲಿ ಒಂದು ದಿನ ಕೇಳುವಾಗ, ನಾವು ಅಲ್ಲಿಗೆ ಹೋಗೋದಕ್ಕ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನನ್ನ ಹತ್ರ ಫಸ್ಟಿಗೆ ಒಮ್ಮೆ ಹೇಳಿದರು. ಆಗ ವಾಪಸ್ಸು ನಮ್ಮ ಅಂಗನವಾಡಿಗೆ ಬಂದರು. ಆಗ ನಾನು ಹೇಳಿದೆ, ಅಕ್ಕ ಫಾರ್ಮ್ ಎಲ್ಲಿ ಮಾಡ್ತಾರೆ ಅವರು ಅಂತ ಕೇಳಿದೆ. ಆಗ ಅವರು ಹೇಳಿದರು, ಅವರ ಮನೆ ಹಿಂದ್ಗಡೆ ಅಕ್ಕ, ನಿಮಗೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ಹೇಳಿದರು. ಹಾಗೆ ಅವರಲ್ಲಿ ಸಹ ಹೇಳಿದ್ದು, ಜಾಗ ತೋರಿಸಿದ್ದು ಆರೋಗ್ಯ ಇಲಾಖೆಯವರಲ್ಲಿ ಸಹ ತೋರಿಸಿದ್ದು ಅವರ ಮನೆ ಹಿಂದ್ಗಡೆ. ಈಗ ಇಲ್ಲಿ ಅಲ್ಲ, ಈಗ ಮಾಡಿದ ಜಾಗದಲ್ಲಿ ಅಲ್ಲ ಅವರು ತೋರಿಸಿದ್ದು, ಜಾಗನೇ ಬೇರೆ ಮಾಡಿದ್ದೆ ಬೇರೆ. ಹಾಗೆ ಸರಿ ಮೇಡಮ್, ನಿಮ್ಮ ಹೆಸರು? ಸರಿ, ಉಮಾವತಿ ಅಂತ. ಸೊ ಇಷ್ಟೊತ್ತು ಅನೇಕ ಮಂದಿ ಮನೆಯ ಮಾಲೀಕರು ತುಂಬ ಮಂದಿ ಒಂದು ದೂರು ಕೊಟ್ಟರು. ಏನಂತ ಹೇಳಿದ್ರೆ, ಈ ಒಂದು ಕೋಳಿ ಫಾರ್ಮಿಂದಾಗಿ ಪ್ರತಿ ಮನೆ ಕೂಡ ನೊಣಗಳ ಸಮಸ್ಯೆ ಅಂತ. ಈಗ ಅದೇ ಒಂದು ಶ್ರೀರಕ್ಷಾ ಪೌಲ್ಟ್ರಿ ಫಾರ್ಮ್ ಮುಂದೆ ಇದ್ದೀವಿ ನಾವು, ನೋಡ್ತಿರ್ಬೋದು. ಭಾಳ ದೊಡ್ಡದಾಗಿರುವಂಥ ಒಂದು ಕೋಳಿ ಫಾರ್ಮ್ ಇದೆ. ಇದೀಗ ಇದರ ಬಗ್ಗೆ ಮಾತಾಡೋಕ್ಕೆ, ದೂರ ಬಗ್ಗೆ ಮಾತಾಡೋಕ್ಕೆ ಈ ಒಂದು ಫಾರ್ಮ್ನ ಮಾಲೀಕರಿದ್ದಾರೆ. ಅಮ್ಮ ಏನಪ್ಪ ನಿಮ್ಮ ಹೆಸರು? ಲಲಿತಾ. ಲಲಿತಾ. ಕನ್ನಡ ಪಾತಿರಲ್ಯ ತುಳುಡು ಪಾತಿರ ತುಳುಡು ಪನ್ಪರ. ಓಕೆ, ಇತ್ತೆ ನೀರೇ ಗೊತ್ತುಂಡು ವಿಷಯ ದಾದ ಪಂಡದು ಎಂಕ್ಲೆಗೆ ಮಸ್ತನಲ್ಲಿ ದಾದ ಪಂಡಾಗ ಎಂಕ್ಲೆ ಮಸ್ತ್ ಕೆಲಂಜಿ ಸಮಸ್ಯೆ. ಲಾಸ್ಟ್ 8 ತಿಂಗಳು ಹೊಡ್ದು ಒಂಜಿ ಉಂಡ್ರೆ ಆಪುಜಿ, ಜೆಪ್ಪೆರ ಆಪುಜಿ, ಜೋಕ್ಲೆ ಓದೆರ ಆಪುಜಿ, ಪೆತ್ತಲೆ ಮಿತ್ತು ಕೆಲಂಜಿ ಕುಲ್ದು ಗಜ್ಜಿ ಹಾತನು ಐಕ್ ಕಾರಣ ಆದ ಪಂಡಾಗ ಈ ಒಂಜಿ ಕೋರಿದ ಫಾರ್ಮ್ ಮಸ್ತ್ ವಾಸನೆ ಬರ್ಪುಂಡು, ಮಸ್ತ್ ಕೆಲಂಜಿ ಆತನ ಪಂದು. ಸೊ ಈರ ಗಮನಕ್ಕೊಂದು ಬಸದು ಉಪ್ಪುಂಡು ಇದೆತ್ತ ಬಗ್ಗೆ ದಾದ ಪನ್ಪರ ಆತೆ ಎಂಕಲ ಪಂಚಂಡ ಎಂಕಲ ಕೈ ಕಂಜಲೇನು ಸಾಂಕುಜಿರ ಮೇಡಮ್. ಕೈ ಕಂಜಲಿಗೆ ಉಮಿಲಾ ಪೂಜ ಇಂದೇಡ್ ತೆಚ್ಚಿನ ಉಮಿಲಿಜ್ಜ, ಇಂದೇಡ್ ತೆಚ್ಚಿನ ವಾಸನೆ ಇಜ್ಜ ಪುಂಡಿ ಮಾಡುದು. ಎಂಕಲೆಲ್ಲ ಪೆತ್ತಲ್ಲ ಉಳ್ಳೋ ಅಕ್ಲ ಇಲ್ಲಲೆ ಇತ್ತು ಇದ್ಯೋ ಒಂದು ಪನ್ಪುಣ ಇದು ಇಪ್ಪುನಾಗ ಈತದ ಕೆಸರು ಆ ಕಣಿಯ ಬಿಡೊಂದು ತಿರ್ಸರು.
ಅಂದ ಐಕೆ ಏರ್ಲ ಎಂಕಲ್ದಲ್ಲ ದಾಯ ನಮ್ಮ ಒಂಜಿ ನಿರಾಕರಿ ಅಂಡ ಪಂಪೆದ ಅವೊಂದು ಕ್ಲೀನ್ ಬೋರ್ಡು ಇತ್ತ ಮುಗ್ಲಿ ಒಂಜಿ ವಾಸನೆ ಬರ್ಪುಂಡು ಅನ್ಪೇರು ವಾಸನೆ ಆತ ಬರ್ಪುಜಿನತ್ತು ಚೂರು ಕೋರಿದ ವಾಸನೆ ಬರ್ಪುಂಡು ಬರ್ಪುಜಿಂದ ಎಂಕಲ್ ಬಂದು ಕೆಲಂಜಿಲ್ಲ ಇಜ್ಜೊಂದು ಇಜ್ಜುಲೆ ಒಂಜೊಂದು ಇಪ್ಪು ಓಕೆ ಇದು ನಿಕ್ಲಿಲ್ಲ ಕೆಳಂಜಿ ಇಂಚಿ ಆತ ಮಲ್ಲ ಒಂದು ಇಜ್ಜು ಉಂಡು ಒಂಜೊಂಜಿ ಉಂಡು ಇಜ್ಜಿಂದೆ ಬನ್ ಪೂಜ ಇದೊಂದು ಕಿರಂಜಿ ಜಾತಿ ನೆಡ್ದು ಬುಕ್ಕನೇನ ಕೋರಿ ಕೆಲಂಜಿ ಎಂಕಲ್ ಕೋರಿತ ಪೋಲ ಮಲ್ಪರ ದುಂಬೆ ಈ ಸಮಯ ಮೂಡು ಎಂಕಲ್ ಕುಕ್ಕು ಅಂತ ಕೊನ ತಿಳಿದ ಕುಕ್ಕುದ ಮಿತ್ತು ಎದಿ ಕಟ್ಟಲೆಕ ಅದಿತ್ತು ಏನು ಪಂಪೆದು ಒಂದು ಉಳ್ತು ಬತ್ನ ಕಿಲೆಂಜಿಲಿ ಅಂದು ದಾಯ್ತ ಕಿಲೆಂಜಿದಾಯ್ತ ಅಂದು ಎಂಚಿನ ಮಾರಿ ಇಂದು ಅಪ್ಪ ಎಂಕಲ್ ಕೋರಿದ ಆತು ಜನ ನೆಡ್ದು ಬುಕ್ ಈ ತಿಂಗಳು ಲಾಸ್ಟ್ಗೆ ಎಂಕಲಿಗೆ ಕೆಲೆಂದು ಐನ ಪೋರಮ್ಮ ಐನ ಅದೇ ಸಮಯ ಒಂದು ವರ್ಷ ಇಲ್ಲ ಆಗಸ್ಟ್ ಓಕೆ ಅಪ್ಪಗ ಐದು ದುಂಬ್ಲೆ ಇತ್ತು ಅವೇ ಒಂದು ಕುಕ್ಕು ಬೆಳಕಾಯಿ ಅಂತ ಇಪ್ಪೇದ ಬುಕ್ ಕೋರಿದ ಒಂದು ಜಾಸ್ತಿ ಎಂಕಲಿಗೆ ಇಜ್ಜಿ ಆತೆ ಇಪ್ಪು ಅರೆಗಲ್ಡು ಬುಕ್ಕೊಂಜಿ ಗಂಭೀರವಾದ ಒಂದು ದೂರ ಉಂಡು ಅದ ಪಂಡಗ ನಿಕ್ಕುಲು ನೆಕ್ಕೊಂಜಿ ಅನುಮತಿ ಪತ್ರ ಏರಡ್ದಾಗ ಗೆತ್ತೊಂದು ಜರ ಇಡೀ ಈ ಒಂಜಿ ಊರ್ದಕ್ಲಿಗೆ ಪದ್ನೇನು ಇಲ್ಲು ಉಂಡು ಏರೆಗ್ಲ ಒಂಜಿ ಫಾರ್ಮ್ ಪಂದ್ ಏರೆಗ್ಲ ಗೊತ್ತು ಏನ ಗಮನಗಳ ಬೈಜಿ ಏರೆಗ್ಲ ಒಂಜಿ ನಿಕ್ಕುಲು ಸೈನ್ ಪಾಡ್ಪದ ಜನ ಒಂಜಿ ದೂರ ಆಯನೆ ಮಾದೇನೆ ಎಂಕಲ್ದ ಬಂತೆ ಮಲ್ಪಿಂದೆ ಬಂತೆ ಹೆಚ್ಚು ಬಡ್ಚಿ ಒಂದು ಪೊಣ್ಣು ಎಲ್ಲ ಪೋಣಗ ಪಂತಿದ ಕಡೆ ಪಂತಿ ಉಂಡತ ಪೆತ್ತಲೆಗೆ ಇನ್ನು ಆ ಮಣ್ಣದೆತ್ನೆ ನಡ್ಡಿ ನಡ್ಲೆ ಎಂದು ಅವನ ಪೊಣ್ಣು ಜೋಕ್ಲೆ ನಾಡೆ ಪಂತಿದ ಕಡೆಗೆ ಲೆಪ್ಪುಡ್ದ ಮೇಡಮ್ ಐವರು ಇಪ್ಪುಣ ಬುಡೇದಿ ಇಜ್ಜಲ್ಲು ಪೊಣ್ಣನೆ ಲೆತ್ತದೆ ಬಲ್ಲ ಪಂಚದ ಅಡಕಿಂದು ಮುರಾಣಿತ ಫುಡ್ ಬಣ್ಣಲ್ಲ ಬೋಡ ಆಯ್ನ ಎಂಕಲ್ಲ ಪೊಣ್ಣಾಗಿ ಬಂಡೆ ಎಂಕ ಮರ್ಮಲಲ್ಲಿ ಬೇತತ್ತು ಮಗಲ್ಲಿ ಬೇತತ್ತು ಮುಗುಲೆ ಪೊಣ್ಣುಲು ಬರ್ಪೇರು ಫುಡ್ ಬಣ್ಣ ಮುಗುಲೆ ಪೋಲಿ ಇಪ್ಪು ಬೇರ ಲೈಟ್ ಬಣ್ಣಗೆ ಎಂಚಿನ ಮಲ್ಪ ಬತ್ತದು ಬುಳ್ತಲ್ಲ ಅಲ್ಲ ಪಾಪ ಏನು ಬರೋಡ ಅಂತ ನಿಗಿಲು ಆಪ ಜತ ಮಮ್ಮಿ ನಿಗಿಲು ಬರೋಡ್ಚಿ ಬಲ್ ಮಲ್ಲ ಬಲ್ಲತ್ತು ನಿಗಿಲು ಬರೋಡ್ಚಿ ಎಂಕಲೋಣೆ ಪೋಪ ಅನ್ನ ಪೊಣ್ಣು ಜೋಕ್ಲೇನು ಬಿಡ್ರೆ ಎಂಕ ಪೋಡಿಗೆಲ್ಲ ಪುಂಡು ಇಂಚಿತ್ತಂಗ್ಲಿ ಬಿಡೇದಿನ ಬೇರೆ ಬತ್ತದು ಪೊಣ್ಣು ಜೋಕ್ಲೇನು ಎಂಚಲ್ಲೊಂದು ಅಲ್ಪಣಿ ಚಟುವಟಿಕೆ ಇತ್ತೆ ಕಂಗಲ ಆಕ್ಚುಲಿ ಕೃಷಿ ಅದೇ ಐಟು ನೊಣ ಪುಣ ತೀಟಾಮುಡು ಅಂಡ್ ಕಡ್ಪರ ಪನ್ಪೇರ ಏರಲ್ಲ ಪನ್ಪೇರ ಅಂಚಂಡ PMGP ಈತ ಮುಂದು ಮಂತದೇರು ಅವು ಕೃಷಿ ಆತರ ಚಟುವಟಿಕೆಗೆ ಮಂತಿನ ಅಂದೆ ತಾನೆ ಅಂಜನ ಮನ್ಪರಾಗಿಜ ಅವ್ಲು ಅಂಜನ ಕಂಗಲ ಅಂಚನೆ ತಾನೆ ಕಡ್ಪಡ ಅಂಜನ ಒಬ್ಬರಾಜ ಅಂತ ಹೈನುಗಾರಿಕೆ ಏರೆಲ್ಲ ಮನ್ಪ ಅನ್ನಲೆಕ ಮನ್ಪಡ ಈತ ಮೂಲು ಈತ ಪೆರಿಯಡ್ ಗ್ರಾಮಡ ಆತುಂಡತ ಈತ ಆಗ್ಲು 14 ಇಲ್ಲದಾಗ್ಲು ಬತ್ತೇರು ಪಂಡರತೆ ಅಗ್ಲಿಲ್ಲ ಅಡೆಗೆ ಹೋದು ಪೆತ್ತ ಒಯತೆ ತುಂಡು ಐನ್ಲ ಇಂದು ಮನ್ಪಲ್ಲಿ ಅಗ್ಲಡೆ ಕೇಳಲೆ ಲೆಕ್ಕ ಮಂತ ದಿಂಚಪಲ್ಲೆ ನಿಗ್ಲಲ್ಲ ಹೈನುಗಾರಿಕೆ ಅಗ್ಲಲ್ಲ ಹೈನುಗಾರಿಕೆ ಗೊತ್ತಂಡೆ ಅಗ್ಲಲ್ಲ ಎಂಕಲ್ನ ಉಂದಿತ್ತೆ ಆಕ್ಚುಲಿ ಏನು ಪನ್ಪುಣೆಗೇನು ಬೇ ಕೋಳಿ ಬೆಲೆ ಐತೆ ಅವಳ ಬೆಲೆನೆ ತಾನೆ ಹೈನುಗಾರಿಕೆಲ್ಲ ಬೆಲೆ ತಾನೆ ಅವೇಡು ಸ್ಮೆಲ್ ಬರ್ಪಿಜೆ ಬರ್ಬುನ ತಾನೆ ಏ ಮುರಾಣಿ ಮೂಲ ಬಿಡೋನಿತ್ತೆ ನೀರು ಅಲ್ಲ ರೋಡ್ಡೆ ಪಾರ ಒಂದಿಜ್ಜಾಣ ಆನ ನೀರು ಬೋಪುನ ತುಯ್ಯಾರ ಅಲ್ಪ ಆನ ಪೆತ್ತದ ನೀರು ಪೋಂದಿತ್ತನಲ್ಪ ಅಲ್ಪ ರಡ್ಡು ಅಗ್ಲ ಉಂದು ಪೋತುನ್ ರಬ್ಬರ್ ಪೋತುನ್ ಅವು ಕೊಂಡು ಅಗ್ಲಡೆ ಕೇಳನೆ ದಾಣೆ ಪೋತುನ್ ಅಗ್ಲು ಒಂಜಿ ಬಡ್ಚಿ ಇತ್ತ ಏರ್ಲ ಇಂಪ್ರೂವ್ ಅವರ ಬಲ್ಲಿ ಅಂಚ ಅಗ್ಲ ಮಾವು ದುರುದ್ದೇಶ ಮಂತೊಂದುಲ್ಲೆ ರಾತ್ರಿ ಕೆಳಂಜಿದ ಸಮಸ್ಯೆ ನೆಡ್ದು ಆತಿನ ಹತ್ತದ ಮನ್ಪಣಿ ಎಂಕಲ್ ಖಂಡಿತ ಪಂಪ ಎಂಕಲ್ನ ಸೆಡ್ ಇಜ್ಜದೆ ಇತ್ತು ಸೆಡ್ ಓಲನ್ನ ಇಪ್ಪುಜ ನಿಗ್ಲು ಇಲ್ಲಡ ಎಂಕಲ್ ಇಲ್ಲಡ ಇಪ್ಪುನಾತ್ ಶುಚಿತ್ವ ಹೆಜ್ಜೆ ಒಂಜಿ ಶುಚಿತ್ವ ಹೆಜ್ಜೆ ಪಂಡೇರು ಒರಿಯಾಳ್ಲ ಈ ಮುಲ್ಪರ್ದು ಮಿತ್ತು ಬತ್ತು ತೂತೆರಿಗೆ ಮುಕ್ಕುಲ್ ದಾದ ಬೇಲೆ ಮಲ್ತೊಂದುಲ್ಲೇರೆ ಎಂಚ ಮೇಂಟೈನ್ ಮಲ್ತೊಂದುಲ್ಲೇರೆ ಒರಿಯಾಳ್ಲ ತೂತೆರೆ ಅಕ್ಲ ಕೇಳ್ನೆಗೆ ಪೋದು ಒಂಜಿ ನರಮನಿ ಬೈಜೇರಿಡೆ ಮುಲ್ಪ ದಾದ ಮದ ಎಂಕ್ಲೋದ್ ನುಳತ್ತೆ ಬೊಲ್ಪುರ್ದು ಬೈ ಮುಟ್ಟ ಮುಲ್ಪನೆ ಐಕ ಕೆಲೆಂಜಿಗೆ ಅವಡ್ ಅವು ಸ್ಮೆಲ್ ಬರೇರ ಬಲ್ಲಿ ಪಂಡದ ಇಡೀ ದಿನ ರಾತ್ರಿ 11 ಗಂಟೆ ಮುಟ್ಟ ಮುಲ್ಪ ಬೇಲೆ ಮಲ್ಪ ಎಂಚಿನ ಗ್ಯಾಸ್ ಪತ್ತುನ ಅವಡ್ ಐಕ್ ಬೋಡೈನ ಎಂಚಿನ ಮರ್ದ ಮಲ್ಪ ಮಾತ್ರ ಸ್ಪ್ರೇ ಮಲ್ಪ ಏಕ್ರು ಓವುಲ ಮಲ್ಪನೆ ಕೊಲ್ದಿಜ ಬೇತೆ ಪೋದು ಶೆಡ್ಡಿಗೆ ತೂಲಿಗೆ ಅಕುಲ್ ಮುಟ್ಟುದು ತುಪ್ಪು ಜರ್ ಗೊತ್ತುಂಡೆ ಕೆಲೆಂಜಿ ಏತ್ಲ ಪಪ್ಪನಕ್ಕೆ ಪನ್ಪೇರ ಮುಕ್ಕುಲ್ ಬತ್ತಿ ಇಡೆ ಬತ್ತೋರ ಚೆಕ್ ಮಲ್ತು ತುಗಾಡೆ ಮುಲ್ಪ ದಾದ ಮಲ್ತೊಂದಿಜ್ಜೇರು ಮಲ್ಪೇರಿ ಅಂದೆ ಗೊತ್ತಾಂಡೆ ಅಕುಲ್ ಬತ್ತದ ಡೈರೆಕ್ಟ್ ಎಂಕ್ಲೆಡಲ್ಲ ಪಂತೊಲಿತ್ತನತ್ತೆ ಕೆಲೆಂಜಿ ಉಂಡು ಅನ್ನ ಒಂಚೂರು ತೂವಲ್ನೆ ಕಂಟ್ರೋಲ್ ಮಲ್ತು ಪೋದು ಕಂಪ್ಲೇಂಟ್ ಕೋರ ಪಂಡೆ ಎಂಕ್ಲೆಗ್ಲ ಬೆಚ್ಚ ಅಪ್ಪುಜ ಪಲ್ನೆಗೀರೆ ಆತೆ ಓಕೆ ಇತ್ತೆ ಈಗ ಪರ್ಮಿಷನ್ ಪೂರ ಉಂಡ ಈ ಉಂಡು ಎಂಕಲ್ನ ಏರಿಯಾದಿಗೆ ತುಂದರ ಪರ್ಮಿಷನ್ ಐತೆ ಎಂಕಲ ಪೂರ ಉಂಡು ತಹಸೀಲ್ದಾರ್ ನಲ್ತೆ ಉಂಡು PMGP ಜಿನ ಲೋನ್ ಹಾಪುಣ ಮೇಡಮ್ ಓಕೆ ಇದು ಊರ್ದಕ್ಲೆ ಗೊತ್ತಿತ್ತು ಇರಿಕ್ಲು ಮತ್ತೊಂದು ಬೊಕ್ಕ ಮನ್ಪೆ ಗೊತ್ತಿಜಾನೆ ಮೂಲು ಈತು ಮುಟ್ಟಾಡು ಈತು ಬಿಲ್ಡಿಂಗ್ ಆನಾಗಾಗ್ಲೇ ಗೊತ್ತಿಜಾಂಡೆ ಅಪ್ಪನೆ ಬಂತೊಲೆ ಅತೆ ನಿಮ್ಮೆ ಐತೆ ಈತ್ ಫಾರ್ಮ್ ಪೂರ ಕಟ್ಟಡ ಆಯ್ಬೇಕ ಮಾತ್ರ ಎಂಕ್ಲೆ ಗೊತ್ತು ಮುಲ್ಪ ಕಟ್ಟಡ ಅವನ್ ಇಪ್ಪನಾಗ ಫಾರ್ಮ್ ಮುಂದೆ ಗೊತ್ತಿತ್ತು ಪೂರ ಜನ ಗೊತ್ತಿತ್ತು ಆಗ್ಲೇ ಎಣ್ಣಿದೆ ರೀ ಮಗಳಡ ಪರ್ಮಿಷನ್ ಇಜ್ಜಿ ಎಂಕ್ಲಡ ಪರ್ಮಿಷನ್ ಆಲ್ರೆಡಿ ಎಂಕ್ಲು 3 ವರ್ಷ ತುಂಬೆ ಪರ್ಮಿಷನ್ ಆತ ಒಂಜಿ ಸರ್ಕಾರಿ ಜಾಗ ಅಂತ ಪನ್ಪೆಂದ ಸರ್ಕಾರಿ ಜಾಗ ಆಕ್ಚುಲಿ ಆಣ ಅಂಚಂಡ ತೂವರ ಪೊಂಡ ಅಲ್ಪ ಅಗ್ನಲ ಸೇಮ್ ಎಂಕಲ್ನ ಲೆಕ್ಕಣಿ ಅಲ್ಪ ಏತಿಲ್ಲುಂಡು ಒಂಜಿ ರಡ್ಡು ಮೂಜಿ 4 ಇಲ್ಲಿಲ್ಲ ಸರ್ಕಾರಿ ಜಾಗನ ಅಗ್ಲ ಅಂಜನ ದೆಪ್ಪೇರ
ಎಲ್ಲ ಅಗಲ್ ತೆತ್ತಂಡ ಎಲ್ಲ ಸೈಡ್ ತೆಪ್ಪ ಓಕೆ ಇದು ಎಂದು ಸರ್ವೆ ನಂಬರ್ ಏತ್ ಒಂದು 73ರಲ್ಲಿ ಒಂದರಲ್ಲಿ ಕುಮ್ಕಿಂದು ಇದು ಒಂದು ಮಂದಿರ ಜಾಗದ ಸರ್ವೆ ನಂಬರ್ ಅವು 73ರಲ್ಲಿ ಒಂದು ಉಂಡದೆ ಆಯ್ತಾ ಕುಮ್ಕಿಂದು ಕುಂಕಿ ಹಾ. ರೆಕಾರ್ಡ್ ಪ್ರಕಾರ ನಂಬರ್ ಏತ್ ಅವು ಹೆಂಗೆ ಗೊತ್ತು ಇದು ಎಂಕಲ್ ಒಂದು ಎಂಕಲ್ ಸ್ವಾಧೀನ ನಡೀತಾ ಇತ್ತು ಎಂಕಲ್ ಒಂಜಿ ದೆತ್ತೊಂದು 35 ಇಯರ್ಸ್ 36 ಇಯರ್ಸ್ ಅನ್ನೊಂದು ಎಂಕ್ಲ ಹಿಡಿದು ಮುಖ್ಯ ಎಂಕ್ಲೆ ಒಂದು ತೋಟಪುರಂ ಅಂತ ಒಂದಿಲ್ಲ ಅಂಚನೆ ಎಂಕ್ಲೆ ಬೇಲೆ ಅಂತ ದಾಯಪಣ್ಣಗ ದಾಯಕೇಂಡೆ ಪಣ್ಣಗ ಅಕ್ಲು ಪನ್ನ ಪ್ರಕಾರ ನಿಕ್ಲು ಆಕ್ಚುಲಿ ಪ್ಲಾನ್ ಪ್ರಕಾರ ಇಲ್ಲದ ಪೀರಿಯಡ್ ಒಂದು ಜಾಗ ಇತ್ತು ಅಲ್ಪ ಓಕೆ ಇತ್ತೆ ಅವು ಅಲ್ಪ ಆಪುಜಿ ಮನ್ಪರ ಐಕೋಸ್ಕರ ಮೂಲ ಮಂತೀನಿ ಒಂದು ಎಂಕ್ಲನವೇ ಜಾಗ ಆತೆ ಐಕೋಸ್ಕರ ಎಂಕ್ಲು ಮಂತನ ಒಂದಿತ್ತೆ ಪಂಡ ಎಂಕ್ಲ ಒಂದೆಟ ಒಂದಿತ್ತು ರಬ್ಬರ್ ಇತ್ತನು ಫುಲ್ಲು ರಬ್ಬರ್ ಕರ್ತದ ಮಂತನ ಓಕೆ ಸೊ ಇತ್ತ ಅಕ್ಲ ದೂರದ ಒಂದೇ ಒಂಜಿ ಕೊಡೊಂಜಿ ಐನ ಕೆವ್ನಿಯಾನ ಅಕ್ಲು ಪನ್ಪ ಒಂದೇ ಒಂದು ದೂರದ ಪನ್ನ ಎಂಕ್ಲೆ ಕೆಲಂಜಿ ಸಮಸ್ಯೆ ತಡೆತಿರೊಂದಿಜ್ಜಿ ಐಕ ಅಕ್ಲ ಸೊಲ್ಯೂಷನ್ ಕೊರಾಡು ಎಂಕ್ಲೆ ಮುಲ್ಪ ವಾಸನೆ ಕುಲ್ಲೇರ ಎಂಕ್ಲೆಡಾಗ್ಲ ಖುದ್ದಾದ ಈತ್ನ ಒಟ್ಟ ವಿಚಾರಣೆ ಮಂತಿಜ್ಜರ್ ಗೊತ್ತಂಡೆ ಅವು ಎಂಕ್ಲೆಡ ವಿಚಾರಣೆ ಮಂತನ ಎಂಕ್ಲ ಐಕ ಮೆಡಿಸಿನಾ ವರ್ಷ ಒಂಜಿ ಬ್ಯಾಚಿಗೆ ಒಂಜಿ ಮೆಡಿಸಿನಾ ಐನು ಪಾಡ್ಲೆ ಬೊಂಡ ಎಂಚಿನ ಆಗ್ಲೇ ಆ ಪಿನಾಯಿಲ್ ಬರಪುಂಡ ಕೊಂಜಿ ಅವು ಸ್ಮೆಲ್ಗೆ ರಟ್ಟು ನಂಚಿನ ಅವೇನ ಅದನ್ನು ಕೊರಲಿ ಒಂದು ಸೊಲ್ಯೂಷನ್ ಆದ ಬತ್ತು ಖುದ್ದು ಪಾತೇರ್ನ ಓಕೆ ಮುರಾಣಿ ಒಂಜಿ ಪನ್ಪೆ ಎಂಗಲ ಫುಡ್ದ ಗಾಡಿ ಬತ್ತನು ಒಂಜಿ ಫಸ್ಟಿಗೆ ಎಂಗಲ ಭಾರತ ಎಂಕ್ಲ ಪಾಡ್ನಿ ಭಾರತದ ಕೋರಿದ ಅಗಲ ಸೂಪರ್ವೈಸರ್ ಬತ್ತೀರ್ ಆರು ಡ್ಯೂಟಿ ಇಪ್ಪುನಾಗಣೆ ಆಗ್ಲೇ ಆರೆಗೆ 13 ದಿಂಚಿ ನಡೆದು ಕಡಪಡಿಯರು ರೋಡ್ ಬ್ಲಾಕ್ ಮಂತದ್ದು ಫಸ್ಟ್ ಒನ್ ನೆಕ್ಸ್ಟ್ ಡೇ ಫುಡ್ ಖಾಲಿ ಮಂತದ ಪೋನಾಗ ಬ್ಲಾಕ್ ಮಂತೇರು ಆ ವಿಡಿಯೋ ಉಂಡು ಯಾನ್ ವಿಡಿಯೋ ಓಡೆಗೆ ತಡಪುಡೋಡ ಐನು ಕಡಪುಡು ಐನು ಓಕೆ ಆಲ್ರೆಡಿ ಕೊಡ್ದಾತನೆ ನಾನು ಐಟ್ ಅಕ್ಲೆ ಪಂತೇರ್ ಮ್ಯಾಮ್ ಎಂಕ್ಲೆಗ್ಲ ಆಪುಂಡು ಕೋರಿದ ಫಾರ್ಮ್ ಮಲ್ಪೆರೆಗಂದೆ ಅಂಚನ ಅಕ್ಲ ಮಲ್ಪೊಲ್ಯ ಮಲ್ಪಡಿಗೆ ಅಕ್ಲ ಮಂತನಾಗ್ಲಿಕ್ಕೆ ಅನುಭವ ಹಾಕೊಂಡು ಗೊತ್ತಂಡಿ ಏನು ಪಣ್ಮನೆ ಜೊತೆ ಅಗಲ ಮನ್ಪೋಡು ಅಗಲ ಎಡ್ಡಾವಡು ಅಗ್ಲೆಗ್ಲ ಅನುಭವ ಉಂಡು ಎಂಚ ಏತು ಬಂಗ ಉಂಡು ಉಂದೆತ ಬೇಲೆ ಎತ್ತುಂಡು ಇತ್ತೆ ಎಂಜಿನ ಹೋತಂಡೆ ಐನು ಅವತ್ತಂದೆ ಆಗ್ಲಿ ಉಂದೇನು ವಿಡಿಯೋ ಪೂರ ತೆತ್ತದು ಎರಾಗ ಕಡಪುಣ್ಣ ಅವು ಪೂರ ವೇಸ್ಟ್ ಆತೆ ಹಾಂ ಇತ್ತೆ ಎಂಕ್ಲೆಡ ಒಂಜಿ ಕೇನ್ ಹೊಡಿತ್ತು ಫಸ್ಟಿಗೆ ಹಾಂ ಮುರಾಣಿತ ಆರು ಪೀಡಿ ಎಲ್ಲ ಬತ್ತು ತೂತೇರು ಆರು ಕ್ಲೀನ್ ಉಂಡು ಬಂತೇರು ಮನ ಬೇತ ಅಗ್ಲು ನೂದು ಫಾರ್ಮ್ ಫೋನ್ ಇಪ್ಪೇರು ವಿಡಿಯೋನಾಗ್ಲಿ ನಮ್ಮದ್ರದ್ದು ಜಾಸ್ತಿ ಫೋನ್ ಇಪ್ಪೇರು ಆರು ತೂತೇರು ಮುರಾಣಿ ಬತ್ತು ಪಾಡ್ನ 15 ದಿನಟ್ಟೆ ಸ್ಟಾರ್ಟ್ ಮಲ್ತೇರ್ ಪಂಡ ನಿಕುಲ ಏನಿಲ್ಲ ಮ್ಯಾಮ್ ಮುಲ್ಪ ಆಕ್ಚುಲಿ ಕೆಲಿಂಜಿ ಸ್ಮೆಲ್ ಇತ್ತು ಗೊತ್ತಾಂಡೆ 15 ದಿನಟ್ಟೆ ಪಾಡಿನ 15 ದಿನಟ್ಟು ಓಲಾಂಡ್ಲ ಪಾಡ್ನ 15 ದಿನಟ್ಟೆ ಕೆಲಿಂಜಿ ಸ್ಮೆಲ್ ಬರುವ ನಿಕುಲ ಏನಿಲೆಗೆ ಬೋಡಂಡೆ ವಾ ಫಾರ್ಮ್ ಹೌದಾಲ ಒಂದು ದಾಲತ್ತು ವೈಯಕ್ತಿಕ ದಾಲೇಜ್ ಪಂಡ ಬೇತಾಕ್ಲು ಚೂರು ಪಂಡ ಇತ ಒಂದು ಮಂತೊಂದುಲ್ಲೇರು ಅಗ್ಲಾತೆಗೆ ಎಂಟು ಏರ್ನ ಪ್ರಾಬ್ಲಮ್ ಏರ್ನಗಳು ಪೋಪುಜ ಎಂಟು ಮಂತೊಂದು ಇಪ್ಪುಣತ ಎಂಟು 4 ಜನ ಒಂದಕ್ಕೆ ಬೆನ್ಪಾತ ಮಗಳು ಒಲ್ಲ ಪೋಪುಜರು ಬೇತಾಕ್ಲ ಇಲ್ಲಡೆ ಪೋಪುಜರು ಕೈ ಚಾಚಿ ಒಂದು ಪೋಪುಜರು ಸೊ ಅವು ಆಗ್ಲಿಗೆ ಒಂದು ಗಿಲ್ಟ್ ಫೀಲ್ ಆಪುಂಡು ಸೊ ಪಿಡಿಒ ಬತ್ತದ ವಿಸಿಟ್ ಕೊಡ್ತೇವೆ ಅವು ಆರೆಡ ಬೊಂಡ ಇರೆಗೆ ಸಂದರ್ಶನ ಮಂತೊನಲ್ಲಿ ಬುಕ್ಕೊಂಜಿ ಮನ್ಪೆ ಮೇಡಮ್ ಇತ್ತೆಂದು ಎಂಕಲ್ನ ಫೋರಮ್ ಸರಿ ಎಂಕಲ್ನ ಇಲ್ಲು ಕಟ್ನಾಗ ಎಂಕಲ್ನ ಏತೊಂಜಿ ಕಣ್ಣನಿ ರೋಡ್ ಸರಿ ಪಂಚಾಯತಿ ದಂಬೇರ್ರಗೇನಿ ಬರ್ನ ಕುದರ್ ಬರ್ ಜಾವು ಆರು ವಿಡಿಯೋನಾಗ್ಲೇ ಗೊತ್ತು ಆಗ್ಲೇ ಗೊತ್ತುಂಡು ಮಾರ್ಗೋಡು ಮುಗುಲು ಬೂರ್ದು ಸಯ್ಯಾರ ಮಲ್ಪನ ಎಂಕಲೆ ಮಣ್ಣದೆ ಪರ ಜಾಗಿಜ್ಜಿ ನೆಡ್ದೆ ರೋಡ್ ಇಂಚಿ ಮಲ್ತದು ರೋಡ್ ಇಂಚಿ ಮಣ್ಣು ಪಾಡ್ದು ರೋಡ್ ಮಲ್ತು ಕೊಡ್ತಾನಾಗ್ಲಿ ಅನ್ಯಾಯರೆಗ್ಲ ಮಲ್ತಿಜ್ಜಿ ಅಂಡಾಗ್ಲೇ ಅಂಚ ಇಂಚ ಅಂದು ಪೂರ ಇಕ್ಲ ದೂರ ಊರಿಯರು ಆಪದ ಆಯ್ತಾ ಮಣ್ಣು ವಾಸನೆ ಬರ್ಪೇಂದ ಮೇಡಮ್ ಮಣ್ಣು ವಾಸನೆ ಬರ್ಪೇಂದ ಅತ್ತೆ ಎಂಕಲ ಇಲ್ಲಿ ಕಟ್ರ ಬಲ್ಲಿಂದ ದಾಯ ಎಂದೂರ ಪನಿಕ ಎಂಗಲ ದುಂಬದಲ್ಲಿಗೂ ನಿನ್ನ ರಕ್ಕ ಬರೋಡಂದೇ ಉಪ್ಪುನ ನಮಗಳು ಹಾಂ ಹೇಳಿ ಎಡ್ಡೇನೆ ಕರ್ಮ ಬರ್ತದಲ್ಲ ಬೊಂಡಕೇನಿ ಅಪ್ಪ ನಿನ್ನ ಜೋಕುಲಿ ತೆಡ್ಡಾರ ಬಲ್ಲಿ ಉಪ್ಪುನ ನಮಗಳು ಅವು ಏನ್ ಪನ್ನೋಡ ಒಂದು ದುರುದ್ದೇಶ ಮಾತ್ರ ದಾದ ಹೋತಂಡೆ ಆಯ ಒಂದು ಪೂರ ಜನ ಒಂದು ಮಂತದ ಆಯ ಒಂಜಿ ಎಂಕಲ ಮಲ್ಲ ಮಟ್ಟು ಬಿಡ್ತಿ ಮೇಡಮ್ ಎಂಕಲ್ನ ಗಂಜಿ ಎಂಕಲ ಉಂಡು ನಿಪ್ಪು ಬಾತಿ ಎಂಕಲ ಮಲ್ಲ ಮಟ್ಟು ಬಿನಿ ಬದ ಹಾಲ ಬಿಡ್ಚಿ ಎಂಕ್ಲ ಸೈಡ್ ಹಿಡ್ದು ಎಂಕ್ಲ ಮಾತ ಮಲ್ಪ ಕೆಲಂಜಿ ಗೀರೆ ಎತ್ತು ಅಲ್ಪ ಅವು ಬ್ಯಾಂಡ್ ಕಟ್ಟದತಿ ಅವು ಕೆಲಂಜಿ ಪಿದಯ ಪವರ ಬಲ್ಲಿ ಪಂಡದ ಎಂಕ್ಲ ಬ್ಯಾಂಡ್ ಕಟ್ಟದ ಅವು ಒಂಜಿ ಬ್ಯಾಂಡ್ ಗುಂಡತೆ 2,500 ಮುಟ್ಟ ಕಾಸ್ಟ್ ಉಂಡ ಐಕ್ ಅವು ಮಾತ ಎಂಕ್ಲೆಗ್ ಚಾರ್ಜ್ ಆಪುಂಡು ಮೆಡಿಸಿನ್ ಎಂಕ್ಲೆಗೆ ಚಾರ್ಜ್ ಮಾಡ್ಪೋ ಎಂಕ್ಲೆಗೆ ದಾಲ ಇಟ್ ಕಿಕ್ಕುನ ದಾಲ ಮುಗ್ಲು ಎನ್ನು ಎಂಕ್ಲೆಗೆ ಗ್ಯಾಸ್ ಎಂಕ್ಲು ಅವು ಕೆಲಂಜಿ ಅಂದು ಮಲ್ಪ ಬ್ಯಾಚ್ ಮಾಡ್ರಪ್ಪನ 2 ಮಂತ್ಸ್ 2 ಪಂಡ 95 ಡೇಸ್ ಅದೇ ಒಂದು 75 ಡೇಸ್ಗೆ ಒಂದು ಬ್ಯಾಚ್ ಮಾಡ್ರ ಅಪ್ಪನ ಎಂಕ್ಲೆಗೆ 90 ಡೇಸ್ಗೆ ಒಂದು ಟೈಮ್ ಒಂದು ಬರ್ಕೊಂಡು ಎಂಜಿನ EMI ಬರ್ಕೊಂಡು ಎಂಕ್ಲ ಅವು ಐಕೆ ಪಾಡ್ರೆ ಸರಿ ಅಪ್ಪ ఆయన మెగ్గి ఎత్తే మల్పనత మెగ్గి ఆడే పోవడండ ఎన్న బాలే ఆయన ఆధార్ కార్డు కొర్రుదు ఆయే కడపడుతున్న నిజ అవుతుండ ఒట్టిగిత్తేనే అల్తల మళ్ళీ రేష్మని పంతలు పుట్టన్నెల పోవడాను మామి ಅಂತ ಪೋತಿರು ಎಡ್ಡೈತೀನಿ ఎవరి అతను పాచడి ఎడ్డైతుంది నిలనే ఎన్న బాలేని తల్లి దుడ్డు అని పల్ల పునమ కడపడతాయి మేడం ఇంజన్ నిప్పిన బాలే
ಪಂಡ ಅಂದಾಯ್ತ ಬನ್ನಿನಿಗಳು ಏನು ಎಡ್ಡೆಂದೆ ಬಂತೆ ಎಡ್ಡೆ ಅಂದು ಹೋದ್ವೇರು ನಾನು ಚಟುವಟಿಕೆ ಐನು ಪೂರ ದೆಪ್ಪಡಾಗಿ ಈತು ಹೋರಾಟ ಮಂತಿರತ್ತ ಆಗ್ಲೇ ಪೂರ ಜನ ಕುಂದೆ ಪೂರ ಮೂಲೆ ಎಲ್ಲ ಏತುಂಡು ಐನು ಪೂರ ದೆಪ್ಪಾಡು ಐದು ಎಂಕಲ್ಲ ತೂಪ ಅವನಿ ಮಂತೊಂದು ಬಾಡಿ ಎಂಕಲ್ನಲ್ಲ ಕೃಷಿ ಬೆಲೆ ಒಂದು ಕೋಳಿ ಬೆಲೆ ಅಕ್ಲನಲ್ಲ ಕೃಷಿ ಅವಡ ಪೆತ್ತ ಹೈನುಗಾರಿಕೆ ಎಲ್ಲ ಕೃಷಿ ಚಟುವಟಿಕೆ ಐತೆ ಬೊಂಡ ಇರು ಐತ ಬಗ್ಗೆ ಒಂದು ವಿಮರ್ಶೆ ಮನ್ಪ್ಲೆ ಬೊಂಡ ಒಂದು ಅಂದ ಅತ್ತ ಕೃಷಿ ಬೆಲೆನ ತೂಲೆ ಸಾಕು ಸಾಕು ಏನೋ ಪುಷ್ಪಕರ ಬಂಡದೆ ಯಾನೊಂದು ಏನ ಲಲಿತಾ. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಇದು ಚಿಬಿದ್ರೆ ಗ್ರಾಮದಲ್ಲಿ ಕೊಂಗಟ್ಟ ಅನ್ನುವಂತ ಪ್ರದೇಶದಲ್ಲಿ ಒಂದು 10-15 ಮನೆಯವರೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೊಂದು ಗಣೇಶ್ ಅನ್ನುವಂಥವ್ರಿಗೆ ಸೇರುವಂತಹ ಕೋಳಿ ಫಾರ್ಮ್, ಶ್ರೀರಕ್ಷ ಪೌಲ್ಟ್ರಿ ಫಾರ್ಮ್, ಅದೇನೋ ಅಲ್ಲಿ ಅವ್ರು ಮಾಡಿದ್ದಾರೆ. ಆ ನಂತರವಾಗಿ ನಮ್ಗೆ ಆ ಊರವರಿಗೆ ಸಿಕ್ಕಾಪಟ್ಟೆ ನೊಣಗಳ ಸಮಸ್ಯೆ ಇದೆ, ತುಂಬಾ ವಾಸನೆ ಬರ್ತಾ ಇದೆ. ಜೊತೆಗೆ ಆ ಕೋಳಿ ಫಾರ್ಮ್ ಅಲ್ಲಿ ಆಗ್ತಾ ಇದೆ ಅನ್ನೋದು ಯಾರ ಕೂಡ ಗಮನಕ್ಕೂ ಬಂದಿಲ್ಲ, ಯಾರ್ದು ಕೂಡ ಅನುಮತಿ ಇಲ್ಲ. PDO ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಕೆಲವೊಂದು ಆರೋಪ ಇದೆ. ಸರ್, ಏನು ವಿಚಾರ? ಅದು ನಿಮ್ಮ ಅನುಮತಿ ಇತ್ತ ಅಲ್ಲಿ ಕೋಳಿ ಫಾರಂ ಮಾಡ್ಬೇಕಾದ್ರೆ? ನಿಮ್ಮ ಗಮನಕ್ಕೆ ಬಂದಿದ್ಯಾ? ಅದು ನೊಣಗಳ ಸಮಸ್ಯೆ ಆಕ್ಚುಲಿ ಬಂದಿರೋದು ಯಾವಾಗಿಂದ? ಏನಾದ್ರು ನಿಮ್ಗೆ ಕಂಪ್ಲೇಂಟ್ ಬಂದಿದ್ಯಾ ಏನು ಅಂತ ಸರ್? ಮೇಡಮ್, ಅದು ಹ್ಮ್ ಕೋಳಿ ಸಾಕಾಣಿಕೆ ಮಾಡುದಿದ್ರೆ ಗ್ರಾಮ ಪಂಚಾಯತಿನ ಅನುಮತಿ ಅಗತ್ಯ ಇಲ್ಲ. ಹ್ಮ್ ಇದಕ್ಕೆ ಕಂದಾಯ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ ಮತ್ತು ಆರೋಗ್ಯ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ ತಕೊಂಡು ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಗ್ರಾಮ ಪಂಚಾಯತ್ ಕೋಳಿ ಮಾಂಸದ ಅಂಗಡಿ ಮಾಡುದಿದ್ರೆ ಮಾತ್ರ ನಮ್ಗೆ ಗ್ರಾಮ ಪಂಚಾಯತಿಗೆ ಅನುಮತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತೂ ಇದು ಪ್ರಥಮವಾಗಿ ಅವರು ಅನುಮತಿ ಪಡೆದುಕೊಂಡಿದ್ರು. ತದನಂತರ ನಾವು ಅನುಮತಿಯನ್ನ ಅದು ಕ್ಯಾನ್ಸಲ್ ಮಾಡಿದ್ದೇವೆ. ಈ ಬಗ್ಗೆ ನಾನು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೇನೆ. ಕಳೆದ ವಾರ ಕೂಡ ಹೋಗಿ ಇದರದ್ದು ಕಂಪ್ಲೇಂಟ್ ಜೋರಾಗಿ ಬರುವಾಗ ಅದನ್ನು ನೋಡಿ ಪರಿಶೀಲನೆ ಮಾಡಿದ್ದೇನೆ. ಇದರ ಬಗ್ಗೆ ಅಲ್ಲಿ ದೂರುದಾರ ಯಾರಿದ್ದಾರೆ, ಯೋಗೀಶ್ ಗೌಡ, ಅವರ ಮನೆಗೆ ಹೋಗಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ತುಂಬಾ ನೊಣಗಳಿದೆ ಅಂತ ಹೇಳಿ ಅಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ನೊಣ ಇದ್ದದ್ದು ಹೌದು. ಆದ್ರೆ ಘಟಕದ ಹತ್ರ, ಕೋಳಿ ಘಟಕ ಏನಿದೆ, ಆ ಫಾರ್ಮ್ ಏನಿದೆ, ಅದರ ಹತ್ರ ಹೋಗಿ ನೋಡುವಾಗ ಅಲ್ಲಿ ಒಂದು ದುರ್ವಾಸನೆ ಆಗ್ಲಿ ಅಥವಾ ಅಲ್ಲಿ ನೊಣಗಳ ಬಾಧೆ ಆಗ್ಲಿ ಅಲ್ಲಿ ಕಂಡು ಬಂದಿಲ್ಲ. ಅದಕ್ಕೆ ಬೇಕಾಗಿ ಇನ್ನು ಆರೋಗ್ಯ ಇಲಾಖೆ ಮತ್ತು ನಾವುಗಳು ಒಟ್ಟು ಸೇರಿಕೊಂಡು ಅದನ್ನೊಂದು ಪರಿಶೀಲನೆ ಈ ವಾರದಲ್ಲಿ ಮಾಡ್ತೇವೆ. ಮಾಡಿಕೊಂಡು ಅದನ್ನು ಯಾವ ತರ ಮುಂದಿನ ಕ್ರಮ ಕೈಗೊಳ್ಬೇಕು ಅದರ ಬಗ್ಗೆ ನಮ್ಮ ಗ್ರಾಮ ಪಂಚಾಯತ್ ನಿರ್ಧಾರ ತಗೊಳ್ತದೆ. ನೀವು ಹೋದಾಗ ಅಲ್ಲಿ ಯಾವುದೇ ನೊಣ ಕಂಡು ಬಂದಿಲ್ವಾ ನಿಮ್ಗೆ ಇಲ್ಲಿ ಕೋಳಿ ಫಾರ್ಮ್? ಅಲ್ಲ, ನೊಣ ಕಂಡು ಬಂದಿಲ್ಲ ಅಂತ, ನೊಣ ಇತ್ತು. ಆದ್ರೆ ಕೋಳಿ ಫಾರ್ಮಿಂಗ್ ಇಂದ ಆ ನೊಣಗಳು ಅಲ್ಲಿ ಸೃಷ್ಟಿ ಆಗಿದೆ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆಗ್ಲಿಲ್ಲ ನಮಗೆ. ನೊಣ ಅವರ ಮನೆ ಒಳಗೆ ಕೂಡ ನಾನು ಹೋಗಿ ನೋಡಿದ್ದೇನೆ. ನೊಣಗಳು ಒಂದು ಈಗಿನ ವಾತಾವರಣದಲ್ಲಿ ಎಲ್ಲ ಕಡೆ ನೊಣಗಳು ಜಾಸ್ತಿ ಇದೆ. ಆ ಕೋಳಿ ಫಾರ್ಮಿನಿಂದ ಅಲ್ಲಿ ನೊಣ ಆಗಿದೆ ಅಂತ ಹೇಳುವಂತ ಒಂದು ಅಷ್ಟು ನಿಖರವಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದರ ಬಗ್ಗೆ ನಾವು ಆರೋಗ್ಯ ಇಲಾಖೆ ಮತ್ತು ನಾವುಗಳ ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಓಕೆ ಓಕೆ. ಈಗ ನೆಕ್ಸ್ಟ್ ಮುಂದಿನ ಕ್ರಮ ಪರಿಶೀಲನೆ ಮಾಡ್ತೀರಾ ನೀವು ಆರೋಗ್ಯ ಸೇರಿ? ಹೌದು ಮೇಡಮ್, ಹೌದು. ಓಕೆ, ಸರಿ. ಮತ್ತೆ ಅಲ್ಲಿ ಆದಷ್ಟು ವೈಯಕ್ತಿಕ ದ್ವೇಷಗಳು ಅಲ್ಲಿ ಜಾಸ್ತಿ ಇದೆ. ಓಕೆ. ಈಗ ಅಲ್ಲಿ ಸಮಸ್ಯೆಗಿಂತ ವೈಯಕ್ತಿಕ ದ್ವೇಷ ಜಾಸ್ತಿ ಇದೆ ಅಂತ ನಿಮ್ಗೆ? ಜಾಸ್ತಿ ಇದೆ, ಹೌದು. ಅನಂತರ ಯಾರಿಗೆ ದ್ವೇಷ ಇದೆ ಅಂತ ನೀವು ಹೇಳ್ತಾ ಇರುವಂತದ್ದು? ಅದು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಆದ್ರೆ ಅಲ್ಲಿ ವೈಯಕ್ತಿಕ ದ್ವೇಷ ಇದೆ. ಈ ವಾರದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರು ದಾಖಲಾಗಿದೆ. ಯಾರ ಮೇಲೆ? ಅದು ಗಣೇಶ್ ಗೌಡ್ರ ಪತ್ನಿ ಮತ್ತು ಅಲ್ಲಿ ಲೋಕಲ್ ಯಾರ ಅವರ ಹೆಸರು ಮೇಲೆ ಏನೋ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಯಾರು? ಕೋಳಿ ಫಾರಂ ಮಾಲಕರ ಹೆಂಡತಿ? ಕೋಳಿ ಫಾರ್ಮಿನ ಮಾಲಕರಾಗಿರುವಂತ ಗಣೇಶ್ ಗೌಡ್ರ ಪತ್ನಿ ಮೇಲೆ? ಪತ್ನಿ ಮತ್ತೆ ಯಾರು ಈ ಒಂದು ಕಂಪ್ಲೇಂಟ್ ಏನ್ ಮಾಡ್ತಾ ಇದ್ದಾರೆ ಅವರು ವೈಯಕ್ತಿಕವಾಗಿ ಅಲ್ಲಿ ಏನೋ ಗಲಾಟೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ದೂರು ದಾಖಲಾಗಿದೆ.
ಓಕೆ. ಅದು ಇತ್ಯರ್ಥ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೇವೆ ನಾವು. ಅಲ್ಲ, ಈಗ ನಮ್ಗೆ ಇಲ್ಲಿ ಈಗ ಅವರು ಅಲ್ಲಿ ಮಾಧವ್ ಅನ್ನುವಂಥವರು ಅಲ್ಲಿನ ಮಾಜಿ ಮೆಂಬರ್ ಅಂತೆ ಅವರು. ಹೌದು ಅವ್ರು ಹೇಳ್ತಾರೆ, ನಾವು ಪ್ರತಿ ಬಾರಿ ಗ್ರಾಮ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ, ಅಲ್ಲಿರುವಂತಹ ನೊಣಗಳ ಇದನ್ನ ಸಾಕ್ಷ್ಯ ಸಮೇತ ನಾನು ತೆಗೆದುಕೊಂಡು ಹೋಗಿದ್ದೀನಿ, ಆದ್ರೂ ಕೂಡ ನಮ್ಮ ಈ ಯಾವುದೇ ಒಂದು ಕೋರಿಕೆಗೆ ಮನವಿ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಪೇಡಿಯವರು ನಮಗೆ ವಿರುದ್ಧವಾಗಿ ಅವಾಚ್ಯದಿಂದ ಮಾತಾಡ್ತಾರೆ, ಬೈತಾರೆ ನಮ್ಗೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಇದು ನಿಜನಾ? ಈ ತರ ಆಗಿದ್ಯಾ? ಇಲ್ಲ ಮೇಡಮ್, ನೀವು ಅದು ಕೇವಲ ಅಲ್ಲಿ ಬಂದಾಗ ಭೇಟಿ ಕೊಟ್ಟಾಗ ಕೇವಲ ಅವರ ಮನೆಗೆ ಬಂದು ಹೋಗ್ತೀರಾ ವಿನಃ ಸುತ್ತಮುತ್ತ ಯಾವ ಮನೆ ಕೂಡ ಹೋಗುದಿಲ್ಲ, ಅವ್ರನ್ನ ಬಂದು ಮೀಟ್ ಆಗ್ತೀರಾ ಹೋಗ್ತೀರಾ ಅನ್ನೋದು ಕೂಡ ಆರೋಪ ಕೂಡ ಇದೆ. ಈಗ ಯಾರು ದೂರು ಕೊಟ್ಟಿದ್ದಾರೆ ಆ ದೂರುದಾರರ ಮನೆಗೆ ಹೋಗಿ ನಾನು ಪರಿಶೀಲನೆ ಮಾಡಿದ್ದೇನೆ. ಹ್ಮ್. ಅಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ. ಮತ್ತೆ ಅದರ ಬಗ್ಗೆ ನಾವು ಅಂಥದ್ದೇನಾದ್ರೂ ಅಲ್ಲಿ ತೊಂದರೆ ಬರ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಆರೋಗ್ಯ ಇಲಾಖೆ ಮತ್ತು ನಾವುಗಳು ಸೇರಿಕೊಂಡು ಅದರ ಬಗ್ಗೆ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ತಪ್ಪು ಗ್ರಹಿಕೆ ಮಾಡೋದಕ್ಕೆ ನಾನೇನು ಉತ್ತರ ಹೇಳಲಿಕ್ಕೆ ಆಗುದಿಲ್ಲ. ಹ್ಮ್ 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 ಹ್ಮ್. ಈಗ ನಿಮ್ಮ ಹಂತದಲ್ಲಿ ನೀವು ಮಾಡುವ ಕೆಲಸವನ್ನು ಮಾಡಿದ್ದೀರಾ ಸರ್? ನಮ್ಮ ಹಂತದಲ್ಲಿ ಏನು ಮಾಡ್ಬೇಕು ನಾವು? ಲೈಸೆನ್ಸ್ ಇದು ಮಾಡ್ಲಿಲ್ಲ ನಾವು, ಯಾವುದು ಕೊಡ್ಲಿಲ್ಲ. ಅಂದ್ರೆ ಅನುಮತಿ ಕೊಡದೇನೆ ಅವ್ರು ಮಾಡಬಹುದು ಹಾಗಾದ್ರೆ? ಅಲ್ಲ, ಅನುಮತಿ ಗ್ರಾಮ ಪಂಚಾಯತಿನ ಅನುಮತಿ ಕೋಳಿ ಫಾರ್ಮ್ ಮಾಡುದಾದ್ರೆ ಅಗತ್ಯ ಇಲ್ಲ. ಹ್ಮ್ ಹ್ಮ್. ಮತ್ತೆ ನೀವು ಮತ್ತೆ ನೀವು ಕೊಟ್ಟಿಲ್ಲ ಅಂತ ಅವ್ರು ನಿಮ್ಮ ಹತ್ರ ಕೇಳಕ್ಕೆ ಬಂದಿದಾರಾ? ಯಾವುದು? ನಮ್ಗೆ ಅನುಮತಿ ಕೊಡಿ ಅಂತ ಅವ್ರೇನಾದ್ರು ನಿಮ್ಗೆ? ಮೊದಲು ಪರ್ಮಿಷನ್ ಇತ್ತು, ಕಳೆದ ಮಾರ್ಚ್ ನಂತರ ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ. ಈಗ ಕ್ಯಾನ್ಸಲ್ ಮಾಡಿದ್ರು ಕೂಡ ಅವರಿಗೆ ಸಮಸ್ಯೆ ಇಲ್ಲ ಅದು? ಯಾರಿಗೆ? ಈಗ ಕೋಳಿ ಫಾರಂನವರಿಗೆ. ಕೋಳಿ ಫಾರಂಗೆ ಸಮಸ್ಯೆ ಇಲ್ಲ, ಮಾಂಸದ ಅಂಗಡಿಗೆ ಮಾತ್ರ ಗ್ರಾಮ ಪಂಚಾಯತಿನ ಅನುಮತಿ ಬೇಕು. ಹ್ಮ್ 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 ಹ್ಮ್. ಓಕೆ ಓಕೆ. ಸೊ ನೀವು ಇಷ್ಟು ಟೈಮಲ್ಲಿ ಪರಿಶೀಲನೆ ಒಂದೆಷ್ಟು ಸಲ ಹೋಗಿರ್ಬೋದು ನೀವು ಅದನ್ನ ಈಗ ನಾನು ಅಲ್ಲಿ ಏನು ತಕರಾರು ಪ್ರಾರಂಭ ಆಗುವಾಗ ನಾನು ಯಾವತ್ತೂ ಅಲ್ಲಿಗೆ ಹೋಗ್ತೇನೆ. ಹ್ಮ್ ಹ್ಮ್ ಹ್ಮ್. ಓಕೆ ಓಕೆ ಓಕೆ. ಕಳೆದ 28 ತಾರೀಕಿಗೆ ಕೂಡ ನಾನು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದೇನೆ. ಆಗ ನಿಮ್ಮ ಗಮನಕ್ಕೆ ಅಲ್ಲಿ ಮನೆಯಲ್ಲಿ ಜಾಸ್ತಿ ನೊಣ ಇತ್ತು ಅಂತ ಗೊತ್ತಾಯ್ತಾ ಅಥವಾ ಕೋಳಿ ಫಾರಂ ಅಲ್ಲಿ ನೊಣ ಇರೋದು ಗಮನ? ಇಲ್ಲ, ಅಲ್ಲಿ ಮನೆಯಲ್ಲಿ ಕೂಡ ನಾವು ಮನೆಗೆ ಹೋಗುವಾಗ ಅಲ್ಲಿ ಈಗ ನಾವು ವರೆಸಿದ್ದಷ್ಟೇ ಈಗ ನೊಣಗಳು ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ಹ್ಮ್. ಓಕೆ. ರೀಸೆಂಟ್ ಆಗಿ ನೀವು ಯಾವತ್ತು ಹೋಗಿದ್ರಿ ಸರ್? 28 ತಾರೀಕಿಗೆ. 28 ತಾರೀಕಿಗೆ. ಹೌದು. ಓಕೆ ಓಕೆ. ಅಲ್ಲಿ ಕೋಳಿ ಫಾರಂ ಅಲ್ಲಿ ನೊಣ ಕಂಡು ಬಂತ ನಿಮ್ಗೆ ಹೋದಾಗ? ಇಲ್ಲ, ಕೋಳಿ ಫಾರ್ಮ್ ಅಲ್ಲಿ ದುರ್ವಾಸನೆ ಕೂಡ ಇರ್ಲಿಲ್ಲ, ನೊಣ ಕೂಡ ಅಲ್ಲಿ ಇರ್ಲಿಲ್ಲ, ಅಂತದ್ದು ಇಲ್ಲ, ಗಂಭೀರವಾದ ನೊಣಗಳ ಕಾಟ ಅಲ್ಲಿ ಇರ್ಲಿಲ್ಲ. ಮತ್ತೆ ಇನ್ನು ಒಟ್ಟಿಗೆ ಬೇಕಾದ್ರೆ ನಾವುಗಳು ಇದ್ದು ಆ ಸ್ಪಾಟಿಗೆ ಹೋಗುವ ಯಾವತ್ತು ಬೇಕಾದ್ರೂ. ಸರಿ, ಓಕೆ ಓಕೆ, ಹೇಳ್ತೀವಿ. ಆಯ್ತು, ನೀವು ಹೇಳಿದ ದಿನಕ್ಕೆ ನಾವುಗಳು ಬರ್ತೇವೆ, ಅಲ್ಲಿ ನೋಡುವ, ಪರಿಶೀಲನೆ ಮಾಡುವ. ಸರಿ ಸರ್, ಓಕೆ. ಸರಿ ಮೇಡಮ್, ಆಯ್ತು, ನಮಸ್ತೆ. ಶೆಟ್ಟಿ ಹಾಗೂ ನಿಶಾ ಬಂಗೆ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಪೆರಿಯಡ್ಕ, ಬೆಳ್ತಂಗಡಿ.